ಆ ಒಂಜಿ ನೇತೃತ್ವಡು ನಡಪುನಂಚಿನ ಈ ಒಂಜಿ ಮಧ್ಯವರ್ಜನ ಶಿಬಿರಡು ಭಾಗವಹಿಸಿದ ನಿಗಲಿಗೆ ಎಲ್ಲೆದ ಬೊಕ್ಕದ ದಿನ ಆ ಒಂಜಿ ಹೊಸ ಅಧ್ಯಾಯ ಆದ ನಿಗಲಿಗೆ ಸಮಾಜಡು ಗಣ್ಯ ನಾಗರಿಕರಾದ ಸಮಾಜ ಸೇವೆ ಮಲ್ಪುನ ಆ ಒಂಜಿ ಭಾಗ್ಯನು ಆ ದೇವರ ನಿಗಲಿಗೆ ಕೊರಡಂದು ದೇವರ ನಟ್ಟೊಂದು ನಿಗಲಿಗೆ ಪೂರ ಶುಭ ಹಾರೈಸದು ಎನ್ನಗಂಡ ಬರ್ತಾರೆ ನೋಡ್ತವೆ. ಮಾತುಗಳನ್ನ ಪರಿಣಾಮಕಾರಿಯಾಗಿ ವಿಮರ್ಶೆ ಮಾಡಿರುವಂತ ನಿಕಟಪೂರ್ವ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸದಾಶಿವ ಶೆಟ್ಟಿ ಸರ್ ಅವರಿಗೆ ಧನ್ಯವಾದಗಳನ್ನು ಬಯಸುತ್ತಾ ಮುಂದಿನ ಹಂತವಾಗಿ ನಿಕಟಪೂರ್ವ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಹಾಬಲ್ ಚೌಟ ಸರ್ ಅವರು ನಮ್ಮ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಮಾರೋಪ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಸೇರಿರುವ ಎಲ್ಲ ಶಿಬಿರಾರ್ಥಿಗಳ ಸಹೋದರ ಸಹೋದರಿ, ಈ ಒಂದು ಶಿಬಿರ ಒಂದು ವಾರದಿಂದ ನಡೆದಿದ್ದು ನಿಮಗೆಲ್ಲ ವಿಷಯಗಳು ಬೇರೆ ಬೇರೆ ವಿಷಯಗಳನ್ನು ನೀವು ಕಲಿತಿದ್ದೀರಿ. ಇನ್ನೀಗ ಆ ಕಲಿತದ್ದನ್ನು ಉಳಿಸುವಂಥದ್ದು ಮಾತ್ರ ಒಂದು ಕಾರ್ಯ. ಯಾಕೆಂತ ಹೇಳಿದರೆ ಈಗ ನಾಳೆ ನೀವು ಧರ್ಮಸ್ಥಳಕ್ಕೆ ಹೋಗಿ ಮತ್ತೆ ನಿಮ್ಮ ಪುನರಾವರ್ತನೆ ಆಗದಂತೆ ನೀವು ಎಚ್ಚರ ವಹಿಸುವಂಥದ್ದು ಅದು ಮೊದಲನೇ ನಮ್ಮ ಕರ್ತವ್ಯ. ಯಾಕೆಂತ ಹೇಳಿದರೆ ನಮ್ಮ ಮೊದಲಿನ ಫ್ರೆಂಡ್ಗಳು ಪುನಃ ಕರೀತಾರೆ ಬನ್ನಿ ಅಂತೇಳಿ. ಬನ್ನಿ ಅಂತ ಕರೆಯುವಾಗ ಅವರ ಜೊತೆ ನೀವು ಕೆಲವು ಟೈಮ್ ಆದರೂ ದೂರ ಇದ್ದರೆ ಮತ್ತೆ ನಿಮಗೆ ಅದರ ಸಾಹಸ ಬರುವುದಿಲ್ಲ. ಈಗ ಮೊದಲಿನಿಂದ ನೀವು ಆ ಒಂದು ವ್ಯಸನಕ್ಕೆ ಬಿದ್ದು ಪುನಃ ನೀವು ಅದೊಂದು ಕುಡಿಯಬೇಕು ಅಂತ ಆದಾಗ ಅದನ್ನು ಒಂದು ದಿನ ಮುಂದೂಡಬೇಕು, ಆವಾಗ ಒಂದು ದಿನ ಹೆಚ್ಚು ಹೋಗ್ತದೆ. ಇದರಲ್ಲಿ ಒಂದು ಕೆಟ್ಟವರಂತ ಏನಿಲ್ಲ. ಒಮ್ಮೆ ಅದು ಆ ವ್ಯಸನಕ್ಕೆ ಬಿದ್ದಾದ ನಂತರ ಮತ್ತೆ ನಮ್ಮನ್ನು ಸಮಾಜವು ಗಮನಿಸುವುದಿಲ್ಲ, ಮತ್ತು ಸಮಾಜದಲ್ಲಿ ಗೌರವವು ಸಿಕ್ಕುವುದಿಲ್ಲ. ಹಾಗಾಗಿ ನಾವು ಮತ್ತೆ ನೀರಿನಲ್ಲಿ ಬಿದ್ದಾಗೆ ಮತ್ತೆ ಅವನಿಗೆ ಚಳಿ ಆಗುವುದಿಲ್ಲ, ಆ ಥರ ಆಗಿದೆ. ಇನ್ನು ಈ ವಿಷಯದಲ್ಲಿ ನೀವು ಜಾಗೃತಿ ವಹಿಸಬೇಕು. ಯಾಕೆಂತ ಹೇಳಿದರೆ ನಾವು ಧರ್ಮಸ್ಥಳದಲ್ಲಿ ಯಾವುದು ನಾವು ಪ್ರಾರ್ಥನೆ ಮಾಡಿದರೂ ಆ ಪ್ರಾರ್ಥನೆಯಂತೆ ನಡೆಯುತ್ತದೆ. ಹಾಗಾಗಿ ನಮ್ಮ ಮನಸ್ಸನ್ನು ತಾವು ಗಟ್ಟಿ ಮಾಡಿಕೊಂಡು, ಯಾಕೆಂತ ಹೇಳಿದರೆ ಈ ಒಂದು ವಾರದಲ್ಲಿ ನಿಮಗಾಗಿ ನಿಸ್ವಾರ್ಥವಾಗಿ, ಈಗ ಅವರು ಹೇಳಿದ ಹಾಗೆ ಡಾಕ್ಟ್ರುಗಳು ಎಷ್ಟೋ ಪ್ರಯತ್ನ ಮಾಡಿದ್ದಾರೆ, ಇಷ್ಟು ಜನಗಳಿಗೋಸ್ಕರ ಅವರು ಒಳ್ಳೆಯದಾಗಬೇಕಂತ ಹೇಳಿ ಇಷ್ಟೊಂದು ಪ್ರಯತ್ನ. ನಿಜವಾಗಿ ನೋಡಿದರೆ ಡಾಕ್ಟ್ರು ದೇವರು ಅಂತ ಹೇಳಬೇಕು ನಾವು ಆಲೋಚನೆ ಮಾಡಿದ್ದೇವೆ. ಅವರು ನಮ್ಮ ಹಿಂದೆ ಬಂದು ಅದರಲ್ಲಿ ಅನೇಕ ನಮ್ಮ ಸೇವಾ ಸಮಿತಿಯವರು ಕೂಡ ನಿಮ್ಮ ಹಿಂದೆ ಇಷ್ಟು ನಿಮ್ಮ ಸೇವೆಯನ್ನು ಮಾಡಿದ್ದಾರೆ. ಈ ಸೇವೆಯನ್ನು ಎಲ್ಲ ನಾವು ನೆನಪಿಟ್ಟುಕೊಳ್ಬೇಕು. ಯಾಕಂತ ಹೇಳಿದರೆ ಇದು ಈಗ ನಿಮಗೊಂದು ಪುಕ್ಕಟೆಯಾಗಿ ಇಲ್ಲಿ ಲಭಿಸಿದರೂ ಇದು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೇ ಇರಬಾರದು. ಯಾಕೆಂತ ಹೇಳಿದರೆ ಪೂಜ್ಯ ಕಾವಂದರು ಈಗ ಎಲ್ಲ ಶಿಬಿರಗಳನ್ನು ಮಾಡಿ ಅವರು ನೆಕ್ಸ್ಟ್ ನಮ್ಮ ಹತ್ರ ಹೋಗಿ ಕೇಳುವುದು, ಈ ಶಿಬಿರಾರ್ಥಿಗಳಲ್ಲಿ ಎಷ್ಟು ಜನ ಅದನ್ನು ಬಿಟ್ಟಿದ್ದಾರೆ, ಇದರ ಫಲಿತಾಂಶ ಎಷ್ಟು ಅಂತೇಳಿ ಮೊದಲು ನಮ್ಮಲ್ಲಿ ಹೋಗಿ ಕೇಳ್ತಾರೆ. ಈಗ ಶಿಬಿರ 2000 ಶಿಬಿರ ಆದಾಗಲೂ ಒಂದೊಂದು ಶಿಬಿರದಲ್ಲಿ ಎಷ್ಟು ನಿಮ್ಮದು ಪರ್ಸಂಟೇಜ್ ಬಂದಿದೆ ಅಂತೇಳಿ ಫಸ್ಟ್ ಅವರು ಕೇಳ್ತಾರೆ. ಈ ಪರ್ಸಂಟೇಜನ್ನು ನಾವು ಉಳಿಸಿಕೊಳ್ಬೇಕು. ಇದರಿಂದ ನಮ್ಮ ಸಮಾಜ ಒಳ್ಳೆಯದಾಗ್ತದೆ, ನಿಮ್ಮ ಮನೆಯವರು ಒಳ್ಳೆಯದಾಗ್ತದೆ, ನಿಮ್ಮ ಮಕ್ಕಳು ಒಳ್ಳೆಯದಾಗ್ತಾರೆ. ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಅದು ಇದನ್ನು ಕೊಟ್ಟು ನೀವು ಇಲ್ಲಿ ನಿಮಗೆ ಯಾರೆಲ್ಲ ಸೇವೆ ಮಾಡಿದ್ದಾರೆ ಇದನ್ನೊಂದು ಮನಸ್ಸಿನಲ್ಲಿಟ್ಟು ಮುಂದೆ ನಾವೆಂದೂ ಈ ಒಂದು ವ್ಯಸನಕ್ಕೆ ಬಲಿಯಾಗುವುದಿಲ್ಲ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ದೃಢ ನಿರ್ಧಾರವನ್ನು ಕೈಗೊಂಡು ಇಲ್ಲಿ ಎಲ್ಲ ಸೇವೆ ಮಾಡಿದವರಿಗೆ ನೀವು ಕೊಡುವಂಥ ಗೌರವ ಅದೇ ಅಂತ ಹೇಳಿ ಪ್ರಾರ್ಥಿಸಿ ನಿಮಗೆಲ್ಲರಿಗೂ ಮಂಜುನಾಥ ದೇವರು ಒಳ್ಳೆಯದು ಮಾಡಲಿ ಅಂತ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಉತ್ತಮ ಜೀವನದೊಂದಿಗೆ ನಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂಬ ಕಿವಿ ಮಾತುಗಳನ್ನು ಹೇಳಿದಂಥ ನಿಕಟಪೂರ್ವ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಹಾಬಲ್ ಚೌಟ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ಹಂತವಾಗಿ ಶಿಬಿರಾರ್ಥಿಗಳಿಂದ ಅನಿಸಿಕೆಯನ್ನು ಮಹೇಶ್ ಇವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮನೆ ಪಂಡಿತ ಸರಿ ಶಿವಾಜಿನಗರ. ನಾನು 2006ರಲ್ಲಿ ಕುಡಿಲಿಕ್ಕೆ ಕಲಿತಿದ್ದೆ. ಬಿಡಲಿಕ್ಕೆ ಬಸ್ ತುಂಬ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ಆದರೂ ಹಠ ಮಾಡಿ ಟ್ರೈ ಮಾಡಿ ತುಂಬ ಪ್ರಯತ್ನ ಪಟ್ಟೆ, ಆದರೂ ಆಗಲಿಲ್ಲ. ಮನೆಗೆ ಮಾಲೆ ಹಾಕಿದೆ, ಅದರ ಮೇಲೆ ಬಂದು ಪುನಃ ಕುಡಿಲಿಕ್ಕೆ ಶುರು ಮಾಡಿದೆ. 2016ರಲ್ಲಿ ನನ್ನ ಮದುವೆ ಆಯಿತು. ಆಮೇಲೆ ಹೆಂಡತಿಯ ಜವಾಬ್ದಾರಿ, ಮನೆ ಸಂಸಾರ ಸ್ವಲ್ಪ ಜಾಸ್ತಿ ಆದಮೇಲೆ ಕುಡಿಯೋದು ಕಮ್ಮಿ ಮಾಡ್ಕೊಂಡು ಹೋದೆ. ಆಮೇಲೆ ಈಗ 1 ತಿಂಗಳಿಂದ ಬಿಟ್ಟಿದ್ದೆ. ಮೊನ್ನೆ ಬೈ ಚಾನ್ಸ್ ಒಂದು ಫ್ರೆಂಡಿದ್ದು ಫಂಕ್ಷನಲ್ಲಿ ಕುಡ್ದಿದ್ದೆ. ಅದೇ ಟೈಮಿಗೆ ಶಿಬಿರಾರ್ಥಿಯಲ್ಲಿ
ಸುಳ್ಳು ಹೇಳಿ ಕರ್ಕೊಂಡು ಇಲ್ಲಿ ಬಂದರು. ಅದು ಒಳ್ಳೆಯದಕ್ಕೆ ಅಂತ ನನಗೆ ಮನಸ್ಸಿಗೆ ಅನಿಸ್ತಾ ಉಂಟು. ಇನ್ನು ಅದನ್ನು ಮುಟ್ಟುವುದಿಲ್ಲ, ಈಗ ನಾನು ನಿರ್ಧಾರ ಕೂಡ ಮಾಡಿದ್ದೇನೆ. ಹಾಗೆ ನನ್ನ ಎಲ್ಲ ಮಿತ್ರರಿಗೊಂದು ನನ್ನ ಒಂದು ಕಿವಿಮಾತೇನೆಂದರೆ, ಇನ್ನು ಮುಂದೆ ವ್ಯಸನ ಮುಕ್ತರಾಗಿ ಅಂತ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ತಿರ್ತೇನೆ. ಈಗ ನಾನು ನೆಕ್ಸ್ಟ್ ಶನಿವಾರ ಬುಧವಾರ ಮಾಲೆ ಹಾಕಿದ್ದೇನೆ. ಯಾಕಂದರೆ ಪುನಃ ನಿಂತರೆ ಪುನಃ ಮಿತ್ರರೊಟ್ಟಿಗೆ ಸೇರಿ ಪುನಃ ಹಾಕ್ತೀನಿ. ಅದಕ್ಕೆ ಮಾಲೆ ಹಾಕಿದರೆ 48 ದಿವಸ ಮೈಂಡ್ ಕ್ಲಿಯರ್ ಆಗ್ತದೆ, ದೇಹ ಕೂಡ ಕ್ಲಿಯರ್ ಆಗ್ತದೆ. ಮತ್ತು ಮುಟ್ಟುಜಿಲ್ಲೆಯಲ್ಲಿ ನಾನು ಕನ್ಫರ್ಮ್ ಮಾಡಿದ್ದೇನೆ. ಯಾಕಂದರೆ ನನ್ನ ಮಗಳ ಮೇಲೆ ನಾನೇ ಹಣ ಹಾಕಿ ಆಗಿದೆ. ಈಗ ನನ್ನ ಹೆಂಡತಿಗೆ ನಾನಿಲ್ಲಿ ಸೇರಿದ ವಿಷಯ ಅವರಿಗೆ ಗೊತ್ತಿಲ್ಲ. ಎಣ್ಣೆ ಫೋನ್ ಮಾಡುವಾಗ ತುಂಬ ಖುಷಿ ಪಟ್ಟರು. ಇನ್ನಾದರೂ ಬಿಡಿ, ಹಾಗೆ ಇನ್ನು ಹೊಸ ಜೀವನ ಪ್ರಾರಂಭ ಮಾಡಿದರೆ ನನಗೆ ಬುದ್ಧಿ ಮಾತು ಹೇಳಿದ್ದಾರೆ. ಹಾಗೆ ಇನ್ನು ಹೊಸ ಜೀವನ ಮಾಡಬೇಕಾದ್ರೆ ನಾನು ನಿರ್ಧಾರ ಮಾಡಿದ್ದೇನೆ. ವಿಷಯದಲ್ಲಿ ನನ್ನ ಕಿವಿ ಮಾತನ್ನು ಮುಗಿಸಿದ್ದೇನೆ. ಎಲ್ಲ ಮಿತ್ರರಿಗೊಂದು ನನ್ನ ಹೊಸ ಜೀವನ ಕಟ್ಟೋಣ ಅಂತ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಹೊಸ ಜೀವನ ಕಟ್ಟೋಣ, ಹೊಸ ಜೀವನದೊಂದಿಗೆ ನಮ್ಮ ಬಾಳನ್ನು ಮುನ್ನಡೆಸೋಣ ಎಂಬ ಮಾತುಗಳನ್ನು ಹೇಳಿರುವಂಥ ಶಿಬಿರಾರ್ಥಿಯಾಗಿರುವಂಥ ಮಹೇಶ್ ಶೆಟ್ಟಿಯವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ಹಂತವಾಗಿ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ ಮೇಡಮ್ ಅವರು, ವೈದ್ಯಕೀಯ ಅಧೀಕ್ಷಕರು, ಜಸ್ಟಿಸ್ KS ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಮೇಡಮ್ ಅವರು ತಮ್ಮ ಒಂದೆರಡು ಮಾತುಗಳನ್ನು ಶಿಬಿರಾರ್ಥಿಗಳಿಗೆ ಹೇಳಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಗಣ್ಯರಿಗೆ ಮತ್ತು ವೇದಿಕೆಯ ಕೆಳಗಿರುವ ಗಣ್ಯರು ಮತ್ತು ಶಿಬಿರಾರ್ಥಿಗಳಿಗೆ ನಮ್ಮ ದೊಡ್ಡ ನಮಸ್ಕಾರಗಳು. 2 ವಾರದ ಹಿಂದೆ ಡಾಕ್ಟರ್ ಶಶಿ ಮತ್ತು ಡಾಕ್ಟರ್ ಶ್ರೀನಿವಾಸ್ ಭಟ್ರು ಬಂದು ಕ್ಯಾಂಪ್ ಇದನ್ನು ಮತ್ತೆ ಉಂಟ ನಿಮ್ಮ ಕ್ಯಾಂಪ್ ಅಂತ ಕೇಳಿದ್ದಾರೆ. ಅವರಿಗೆ ಪರ್ಮಿಷನ್ ಒಂದೇ ಕೊಟ್ಟದ್ದು, ಕೆಲಸ ಎಲ್ಲ ಸೈಕಾಟ್ರಿ ಡಿಪಾರ್ಟ್ಮೆಂಟ್ ಅವರೇ ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ. ನಮ್ಮ ಆಫೀಸಿನವರು ಕೂಡ ಸೇರಿಕೊಂಡು ನಿಮಗೆ ಬೇಕಾದ ಒಂದು ವಾತಾವರಣ ನಿರ್ಮಿಸಿ ನಿಮಗೆ ಇಲ್ಲಿ ಒಂದು ವ್ಯಸನದಿಂದ ದೂರ ಆಗಲಿಕ್ಕೆ ಆಗುವ ಒಂದು ಸರ್ಕಮ್ಸ್ಟೆನ್ಸಸ್ಸನ್ನು ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ನಮ್ಮ ಕಡೆಗೆ ನಮಗೆ ಭಾಗ್ಯ ಬರೋದಿದೆ, ಅದು ನಮ್ಮ ಚಾನ್ಸ್ದವರಿಗೆ ಹೋಗಬೇಕು. ಆ ಗೌರವ ಕೂಡ ಅವರಿಗೆ, ಯಾಕಂದರೆ ಅವರು ಓಕೆ ಹೇಳಿದರೆ ಮಾತ್ರ ನಾವು ಮುಂದೆ ಹೋಗ್ಬೋದು. ಅವರಿಗೆ ಇದನ್ನು ಕೇಳಿದರೆ ಅವ್ರು ಹೇಳ್ತಾರೆ ನಮ್ಮನ್ನು ಕೇಳಲಿಕ್ಕೆ ಅಂತ ಉಂಟು, ಒಳ್ಳೆ ಕೆಲಸ ಮಾಡೋದಕ್ಕೆ ಕೇಳುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಮಿಂದ ನೀವು ಏನಾದರೂ ನಮಗೆ ಒಳ್ಳೆಯದಾಗಿದೆ, ನಮ್ಮ ಒಳ್ಳೆಯದಾಗಿದ್ದಕ್ಕಾಗಿ ನಾವು ಇದನ್ನು ಮಾಡಿದವರಿಗೆ ನಮ್ಮ ಉಪಕಾರಗಳು ಅಂತ ಹೇಳೋದಿದ್ರೆ ಅದು ನಮ್ಮ ಚಾನ್ಸಲರ್ ಶ್ರೀ ವಿನಯ್ ಹೆಗ್ಡೆ ಅವ್ರಿಗೇ ತಲುಪಬೇಕು, ನಮಗಲ್ಲ. ನಾವು ಖಾಲಿ ಮಧ್ಯದಲ್ಲಿರುವ ಮಧ್ಯವರ್ತಿಗಳಷ್ಟೇ. ನಾನಾಗಲಿ ನಮ್ಮ ಸೈಕಾಟ್ರಿ ಡಿಪಾರ್ಟ್ಮೆಂಟ್ ಸ್ಟಾಫ್ಗಳಲ್ಲಿ ಯಾರಾದರೂ ಮುಂದೆ ಹೋಗಲಿಕ್ಕೆ ಕಾರಣ ಇರೋದು ವಿನಯ್ ಹೆಗ್ಡೆ ಅವರ ಆಶೀರ್ವಾದ ಮತ್ತು ಅವರ ಬೆಂಬಲ ಇರೋದ್ರಿಂದ. ಹಾಗಿರೋತ್ತಿಗೆ ಅಂಥ ಒಳ್ಳೆಯ ಮನುಷ್ಯರ ಕಡೆಯಿಂದ ನಡೆದ ಈ ಕ್ಯಾಂಪಿನಲ್ಲಿ ಬಂದ ನೀವೆಲ್ಲರೂ ಈ ವ್ಯಸನದಿಂದ ಹೊರಗೆ ಬಂದರೆ ಅದರಷ್ಟು ದೊಡ್ಡ ಕೆಲಸ ಬೇರೆ ಆಗಿಲ್ಲ. ಧರ್ಮಸ್ಥಳ ಮಂಜುನಾಥ ಅಲ್ಲಿಯ ಕಾವಂದರು ನಿಂತು ಮಾಡುವ ಈ ಪ್ರೋಗ್ರಾಮ್ಗೆ ನಮ್ಮ ಕಡೆಯಿಂದ ನಮ್ಮ ವಿನಯ್ ಹೆಗ್ಡೆರ ಸಪೋರ್ಟ್ ಇಟ್ಕೊಂಡು ಮಾಡೋದ್ರಿಂದ ನೀವು ಈ ವ್ಯಸನದಿಂದ ಬರಲೇಬೇಕು. ಇವತ್ತಲ್ಲದಿದ್ದರೂ ನಾಳೆ ನಾವು ಬದಲಾಗಲೇಬೇಕು. ನಿಮ್ಮ ಬದುಕು ನಿಮ್ಮದು ಮಾತ್ರ ಅಲ್ಲ, ನಿಮ್ಮ ಮನೆಯವ್ರದ್ದು, ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಹೆಂಡತಿ ಮಕ್ಕಳಿರ್ಬೋದು, ನಿಮ್ಮ ಅಣ್ಣ ತಮ್ಮಂದಿರ್ಬೋದು. ನಿಮ್ಮ ಬದುಕು ನಿಮ್ಮದು ಮಾತ್ರ ಅಲ್ಲ, ಅವರೆಲ್ಲರಿಗೂ ಸೇರಿದ್ದು. ಅವರ ಬದುಕು ಕೂಡ ನಿಮ್ಮ ಬದುಕಿಗೆ ಸೇರಿದ್ದು. ಅದರಿಂದಾಗಿ ನಿಮ್ಮ ಈ ಒಂದು ಕರ್ತವ್ಯದಲ್ಲಿ ನೀವು ತಪ್ಪಿ ಮುಂದುವರೆದು ಇದೊಂದು ವ್ಯಸನ ಶುರುವಾದದ್ರಿಂದ ನಿಮ್ಮ ಕುಟುಂಬಗಳು ಎಷ್ಟು ಅನುಭವಿಸಿದೆ ಅಂತ ನಿಮಗೆ ಇನ್ನೂ ಗೊತ್ತಾಗಬೇಕು. ಯಾಕಂದರೆ ನೀವು ವ್ಯಸನದಿಂದ ಹೊರಗೆ ಬಂದಿರಿ, ಆಗ ಗೊತ್ತಾಗ್ತದೆ. ಕುಡಿತಾ ಇದ್ದಾಗ ಯಾರಿಗೂ ಗೊತ್ತಾಗದೆ, ನಾನು ನನ್ನ ಕುಡಿಯುವುದು, ನನ್ನ ಗ್ಲಾಸು, ನನ್ನ ಬಾಟಲ್ ಇಷ್ಟೇ ಇರುತ್ತೆ, ಬೇರೆ ಯಾವುದೂ ಕಾಣಿಸೋದಿಲ್ಲ. ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಕಾಣಿಸೋದಿಲ್ಲ. ಆದರೆ ನಿಮಗೆ ಈಗ ಒಂದು ಪರಿವರ್ತನೆ ಆಗಿ ಈಗ ನಿಮಗೆ ಕಂಡು ನೀವು ನಿಮ್ಮ ಕುಟುಂಬದೊಟ್ಟಿಗೆ ಸೇರಿಕೊಂಡು ಜೀವನ ನಡೆಸ್ಕೊಂಡು ಹೋದರೆ ಅದರಷ್ಟು ದೊಡ್ಡ ಉಪಕಾರ ನೀವು ನಮಗೆ ವಾಪಸ್ ಮಾಡೋದ್ರಲ್ಲಿ ಯಾವುದು ಅದಕ್ಕಿಂತ ದೊಡ್ಡದಿಲ್ಲ. ಆದ್ದರಿಂದಾಗಿ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇದರ ಉಪಯೋಗ ಪಡೆದುಕೊಂಡು ಮುಂದಕ್ಕೆ ಒಳ್ಳೆಯದರಲ್ಲಿ ಜೀವನ ನಡೆಸಿ ನಮಗೆ ಎಲ್ಲಾದರೂ ಒಂದು ಕಡೆಯಲ್ಲಿ ನೋಡಿದಾಗ ಇವ್ರು ನಮ್ಮಲ್ಲಿ ಇದ್ರಂತೆ ಈಗ ಒಳ್ಳೆಯದ್ರಲ್ಲಿ ಇದ್ದಾರೆ ಅಂತ ಒಂದು ಹೇಳೋ ಒಂದು ಅವಕಾಶ ಸಿಕ್ಕಿದೆ. ಯಾಕಂದರೆ ನನಗೆ ನಿಮ್ಮದು ಗೊತ್ತಿರುವುದಿಲ್ಲ. ನಮಗೆ ಶ್ರೀನಿವಾಸ್ ಭಟ್ರಾಗಲಿ ಶಿಶಿ ಸರ್ ಆಗಲಿ ಅಂತ ಹೇಳ್ತಾರೆ ಅವತ್ತೊಂದು ಕ್ಯಾಂಪಿನಲ್ಲಿದ್ದವರು ಈಗ ಹೀಗಾಗಿದ್ದಾರೆ ಅಂತ. ಅದು ಕೇಳುವಾಗ ತುಂಬ ಖುಷಿ ಆಗ್ತದೆ. ಯಾಕಂದರೆ ನಿಮ್ಮ ಈ ಪರಿವರ್ತನೆಯಲ್ಲಿ, ನಿಮ್ಮ ಈ ಚೇಂಜಿನಲ್ಲಿ ನಾವು ಕೂಡ ಯಾವುದೋ ಒಂದು ವಿಷಯದಲ್ಲಿ ನಾವು ಭಾಗಿಯಾಗಿದ್ದೇವೆ ಅನ್ನೋ ಒಂದು ಒಂದು ಖುಷಿ, ಅದೊಂದು ನಮಗೆ ಸಾಕು. ಸೊ ಈ ವ್ಯಸನದಿಂದ ನೀವು ದಯವಿಟ್ಟು ಹೊರಗೆ ಬನ್ನಿ, ನಿಮ್ಮ ಕುಟುಂಬದೊಟ್ಟಿಗೆ ನಿಮ್ಮ ಜೀವನವನ್ನು ಮುಂದೆ ತಗೊಂಡು ಹೋಗಿ ಅಂತ ಹೇಳಿ ಇಲ್ಲಿ ನಮಗೆ ನಮ್ಮಲ್ಲಿ ನೀವೆಲ್ಲ ಬಂದವರಿಗೆ
ಎಲ್ಲ ಅನುಕೂಲ ಆಗಿರಬೇಕು ಅಂತ ತಿಳ್ಕೊಳ್ತೇನೆ. ಯಾಕಂದರೆ ಶ್ರೀನಿವಾಸ್ ಭಟ್ರಾಗಲಿ ಶಿಶಿರ್ ಸರ್ ಆಗಲಿ ನನ್ನ ಹತ್ರ ಕಂಪ್ಲೇಂಟ್ ಇಟ್ಕೊಂಡು ಬಂದಿಲ್ಲ. ಅದರಿಂದಾಗಿ ಎಲ್ಲವೂ ಸುಸೂತ್ರವಾಗಿ ಆಗಿದೆ ಅಂತ ತಿಳ್ಕೊಳ್ತೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಮುಂದೆ ಬದಲಾವಣೆಯಲ್ಲಿ ಮುಂದೆ ನಡೆಯುತ್ತೆ. ಡಾಕ್ಟರ್ ಸುಮಲತಾ ಮೇಡಮ್ ಅವರು ಶಿಬಿರಾರ್ಥಿಗಳಿಗೆ ತುಂಬ ವಿಶೇಷವಾದ ಮಾಹಿತಿಗಳನ್ನು ಹೇಳಿದ್ದಾರೆ. ಮೇಡಮ್ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಹಂತವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ ರಮೇಶ್ ಸರ್ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನೋಡಿ, ಮೊನ್ನೆ ನಾವು ನಮ್ಮ ಶಿಬಿರಾರ್ಥಿ ಬಂಧುಗಳಿಗೆ ಕೆಲವೊಂದು ಸ್ಪರ್ಧೆಯನ್ನು ಮಾಡಿದ್ದೇವೆ. ನಮ್ಮೆಲ್ಲ ಶಿಬಿರಾರ್ಥಿಗಳು ಬಹಳ ಅದ್ಭುತವಾಗಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನೆಲ್ಲ ಪಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಅವರಿಗೆ ಬಹುಮಾನ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಇವತ್ತು ನಾನು ನಿಮ್ಮ ಹೆಸರನ್ನೇ ಹೇಳ್ತೇನೆ, ಎಲ್ಲರ ಜೊತೆಗೆ ಬನ್ನಿ. ಜೊತೆಗೆ ಬಂದು ಎಲ್ಲರಿಗೆ ಜೊತೆಯಲ್ಲಿ ಬಹುಮಾನ ಕೊಡ್ತಾರೆ. ಜೊತೆಯಲ್ಲಿ ನೀವು ಅಲ್ಲಿ ಕೆಳಗೆ ಲೈನಲ್ಲಿ ಕೂತ್ಕೊಂಡು ಒಂದು ಫೋಟೋವನ್ನು ತೆಗೆಯುವ, ಸರಿ ಅಲ್ವಾ? ಹಾಗಾಗಿ ಒಬ್ಬರೊಬ್ಬರೇ ಬರೋದು ಬೇಡ, ಎಲ್ಲ ಕರೆದಾಗ ಒಬ್ಬರು ಎಲ್ಲರೂ ಜೊತೆಗೆ ಬನ್ನಿ, ಸರಿಯಾ? ಇವತ್ತು ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ಪ್ರಥಮ ನಮ್ಮ ಮನೀಶ್ ಅವರು 41 ನಂಬರ್, ಹಾಗೆಯೇ ದ್ವಿತೀಯ ಸತೀಶ್ ಶೆಟ್ಟಿ 21 ನಂಬರ್, ಸಂದೀಪ್ 37 ನಂಬರ್, ಇವರು ವೇದಿಕೆಗೆ ಬನ್ನಿ. ಹಾಗೆಯೇ ಬಾಲ್ ಪಾಸಿಂಗ್ ಸ್ಪರ್ಧೆಯಲ್ಲಿ ಸತೀಶ್ ಶೆಟ್ಟಿ ನಂಬರ್ 21 ಪ್ರಥಮ ಬಹುಮಾನ. ಎರಡನೇ ಬಹುಮಾನ ಮಹಾದೇವ ನಾರಾಯಣ ಅವರು ಬನ್ನಿ. ಮೂರನೇ ಬಹುಮಾನ ನೋನಪ್ಪ ನಂಬರ್ 4 ವೇದಿಕೆಗೆ ಬನ್ನಿ. ಹಾಗೆಯೇ ಬಸ್ ಸ್ಟ್ಯಾಂಡ್ ಬ್ಲಾಸ್ಟ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ನಮ್ಮ ದಿವಾಕರ್ ಅವರು ನಂಬರ್ 8 ಪಡ್ಕೊಂಡಿದ್ದಾರೆ. ಹಾಗೆಯೇ ನೋಣಯ್ಯ ನಂಬರ್ 4 ಇವರು ದ್ವಿತೀಯ ಬಹುಮಾನ. ಮೂರನೇ ಬಹುಮಾನನ ರಾಜೇಶ್ ನಂಬರ್ 13 ಅವರು ಪಡ್ಕೊಂಡಿದ್ದಾರೆ. ಹಾಗೆಯೇ ನದಿ ದಾಟುವಂತಹ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಮನೀಶ್ 41 ನಂಬರ್ ಪಡ್ಕೊಂಡಿದ್ದಾರೆ. ಎರಡನೇ ಬಹುಮಾನನ ಮಹೇಶ್ ಶೆಟ್ಟಿ 54 ನಂಬರ್ ಪಡ್ಕೊಂಡಿದ್ದಾರೆ. ಮೂರನೇ ಬಹುಮಾನನ ಪದ್ಮನಾಭ ನಂಬರ್ 6 ಇವರು ಪಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ವೇದಿಕೆ ಶಿಬಿರಾರ್ಥಿಗಳಿಗೂ ಕೂಡ ಎಲ್ಲರೂ ಬಹಳ ಅತ್ಯುತ್ತಮವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ 12 ಜನ ಆ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರನ್ನು ಗುರುತಿಸಿಕೊಂಡು ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆ. ನಾವು ಈಗಾಗಲೇ ನಮ್ಮೆಲ್ಲ ಶಿಬಿರಾರ್ಥಿಗಳನ್ನ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಬೇರೆ ಬೇರೆ ರೀತಿಯ ಮಾಹಿತಿಯನ್ನು ಕೊಟ್ಟು ಅವರು ಮುಂದಿನ ಜೀವನದಲ್ಲಿ ಅವರ ಜೀವನ ಶೈಲಿಯನ್ನು ಯಾವ ರೀತಿ ಬದಲಾವಣೆ ಮಾಡಿಕೊಳ್ಬೇಕು, ಅದರೊಟ್ಟಿಗೆ ನಾವು ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ, ಸಮಾಜದಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನೋಂಥ ವಿಚಾರದ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಕೊನೆಯಲ್ಲಿ ನವಜೀವನ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಆ ನವಜೀವನ ಸಮಿತಿಯಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಾಗೆ ಒಟ್ಟು 7 ನವಜೀವನ ಸಮಿತಿಯನ್ನು ಮಾಡಿದ್ದೇವೆ. ಈ ಸಮಿತಿಯಲ್ಲಿ 2 ಸಮಿತಿಯಲ್ಲಿ 12 ಜನ, ಒಂದು ಸಮಿತಿಯಲ್ಲಿ 12 ಜನ, ಇನ್ನೊಂದು ಸಮಿತಿಯಲ್ಲಿ 11 ಜನ ಇದ್ದಾರೆ. ಮತ್ತೆ ಉಳಿದ ಸಮಿತಿಯಲ್ಲಿ 8, 6, 5, 4, 3 ಈ ರೀತಿ ಎಲ್ಲ ಸಮಿತಿಯಾಗಿದೆ. ಹಾಗಾಗಿ ಒಟ್ಟು ನಾವು ಈ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ 7 ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಬಹಳ ಅದ್ಭುತವಾಗಿ ಈ ಸಮಿತಿ ರಚನೆ ಮಾಡುವಲ್ಲಿ ನಮ್ಮೆಲ್ಲ ಶಿಬಿರಾರ್ಥಿಗಳು ಮತ್ತು ಇಲ್ಲಿರುವಂಥ ಎಲ್ಲರ ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಬೇರೆ ತಾಲೂಕಿನವರು ನಾವು ಸಪರೇಟ್ ಆಗಿ ವಿಂಗಡಣೆ ಮಾಡಿ ಇಟ್ಟಿದ್ದೇವೆ. ಹಾಗಾಗಿ ಅವರ ತಾಲೂಕಿಗೆ ಆ ಮಾಹಿತಿಯನ್ನು ನಾವು ಕಳಿಸಿಕೊಡ್ತೇವೆ. ಇವತ್ತು ನವಜೀವನ ಸಮಿತಿ ರಚನೆ ಮಾಡಿದ್ದಕ್ಕೆ ನಾವು ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಆ ಹೆಸರನ್ನು ಹೇಳ್ತೇನೆ. ಆ ಹೆಸರನ್ನು ಹೇಳಿದಂತ ಸಂದರ್ಭದಲ್ಲಿ ಆ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಬಂದು ನಮ್ಮ ವೇದಿಕೆಯಲ್ಲಿರುವಂತಹ ಗಣ್ಯರಿಂದ ದಾಖಲಾತಿಯನ್ನು ಪಡ್ಕೊಳ್ಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಇದನ್ನು ನಾವು ಒಂದು ಹೊಸ ಪ್ರಯೋಗ ಮಾಡಿರುವಂತದ್ದು. ಯಾಕಂತಂದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಾಗ ಅವರು ಹೋದಾಗ ನಂತರ ಒಳ್ಳೆ ರೀತಿಯಲ್ಲಿ ಸಭೆಯನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅವರ ನವಜೀವನ ಸಮಿತಿಯ ನಿರ್ವಹಣೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನುವಂತ ಉದ್ದೇಶಕ್ಕೆ ಬೇಕಾಗಿ ನಾವು ಇವತ್ತು ದಾಖಲಾತಿ ಕೊಡುವಂತ ಒಂದು ವ್ಯವಸ್ಥೆ ನಾವು ಇಲ್ಲಿ ಇಟ್ಟುಕೊಂಡಿದ್ದೇವೆ. ಹಾಗಾಗಿ ನವಜೀವನ ಸಮಿತಿಯ ಹೆಸರನ್ನು ಹೇಳ್ತೇನೆ. ಅದರ ಅಧ್ಯಕ್ಷರು ಕಾರ್ಯದರ್ಶಿ ಗೊತ್ತಲ್ಲ ನಿಮಗೆ ಅಂತೇಳಿ? ಸಮಿತಿಯ ಹೆಸರು ಗೊತ್ತಿದೆಯಲ್ಲ? ನಾನು ನಿಮ್ಮ ಹೆಸರು ಬರ್ಕೊಂಡು ಬಂದಿಲ್ಲ, ಖಾಲಿ ಸಮಿತಿಯ ಹೆಸರು ಬರ್ಕೊಂಡು ಬಂದಿದ್ದೇನೆ ಅಷ್ಟೇ. ಗೊತ್ತಿದೆಯಲ್ಲ? ಓಕೆ. ತತ್ವ ನವಜೀವನ ಸಮಿತಿಯ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಬನ್ನಿ. ತತ್ವ ನವಜೀವನ ಸಮಿತಿ ಸೋಮೇಶ್ವರ ವಲಯ ಬನ್ನಿ. ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಇಬ್ಬರು ಬನ್ನಿ ಸರ್. ನಮ್ಮ ವೇದಿಕೆಯಲ್ಲಿರುವಂತಹ ದಾಖಲಾತಿಯನ್ನು ಹಸ್ತಾಂತರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಚಪ್ಪಾಳೆ ಇಷ್ಟ.
ಧೂಮಾವತಿ ನವಜೀವನ ಸಮಿತಿ ನಮ್ಮ ಸುರತ್ಕಲ್ ವಲಯ ಯಾರ್ದು ಬನ್ನಿ ಕಾಂತೇರಿ ಧೂಮಾವತಿ ಮಾಡ್ಕೊಳ್ಬೇಕು. ನಂತರ ಸ್ಪಂದನ ನವಜೀವನ ಸಮಿತಿ ಸ್ಪಂದನ ನವಜೀವನ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಬನ್ನಿ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಂದು ದಾಖಲಾತಿಯನ್ನು ಪಡ್ಕೊಳ್ಬೇಕು. ಇದಾದ ಬಳಿಕ ಶ್ರೀ ಮಂಜುನಾಥ ಸ್ವಾಮಿ ನವಜೀವನ ಸಮಿತಿ ಕೋಣಾಜೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಬಂದು ದಾಖಲಾತಿಯನ್ನು ಪಡ್ಕೊಳ್ಬೇಕು. ಇದಾದ ನಂತರ ಸ್ವಾಮಿ ಕೊರಗಜ್ಜ ನವಜೀವನ ಸಮಿತಿ ಸ್ವಾಮಿ ಕೊರಗಜ್ಜ ಬನ್ನಿ. ಸ್ವಾಮಿ ಕೊರಗಜ್ಜ ನವಜೀವನ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಬನ್ನಿ. ಸ್ವಾಮಿ ಕೊರಗಜ್ಜ ನಿಮಗೆ ಹೆಸರಿಟ್ಟಿದ್ದೀರ ಬನ್ನಿ. ಸಮಿತಿ ಮಂಗಳೂರು ಗರುಡಿ ನವಜೀವನ ಸಮಿತಿ ಮಂಗಳೂರು ಇವರು ರೆಡಿಯಾಗಿ. ಗರುಡಿ ನವಜೀವನ ಸಮಿತಿ ಸದಸ್ಯರು ಮಂಗಳೂರು. ಇದಾದ ನಂತರ ಜೀವನ್ ಜ್ಯೋತಿ ನವಜೀವನ ಸಮಿತಿ ಉಳ್ಳಾಲ. ಜೀವನ್ ಜ್ಯೋತಿ ನವಜೀವನ ಸಮಿತಿ ಉಳ್ಳಾಲ ಈ ಸಮಿತಿಯ ಅಧ್ಯಕ್ಷರು. ಸರಿ, ನಿಮಗೆ ಕೊಟ್ಟಿರುವಂತಹ ದಾಖಲಾತಿಯನ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನೀವೇನು ಅದರಲ್ಲಿ ಬರಲಿಕ್ಕೆ ಹೋಗಬೇಡಿ. ಪೋಷಕರು ಬಂದು ನಿಮಗೆ ಅದರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡ್ತಾರೆ. ನಂತರ ಆ ದಾಖಲಾತಿಯನ್ನು ನಿರ್ವಹಣೆ ಮಾಡಿ ಈ ದಾಖಲಾತಿಯನ್ನು ವಿತರಣೆ ಮಾಡಿದಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಅಭಿನಂದನೆಗಳು ಮತ್ತು ದಾಖಲಾತಿಯನ್ನು ಪಡ್ಕೊಂಡಂತಹ ಎಲ್ಲ ಸಮಿತಿಯ 7 ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರಿಗೆ ವಿಶೇಷವಾಗಿ ಗುರುತಿಸಿಕೊಂಡು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆ ಇಷ್ಟ. ಶಿಬಿರಾಧಿಕಾರಿ ಎಂಎಸ್ಆರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮುಂದಿನ ಹಂತವಾಗಿ ಸನ್ಮಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂತ 5 ಜನ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ರಮೇಶ್ ಸರ್ ಶಿಬಿರಾಧಿಕಾರಿ, ಡಾಕ್ಟರ್ ಶಿಶಿರ್ ಕುಮಾರ್ ಸರ್ ಮನೋರೋಗ ತಜ್ಞರು, ಇಂತಿ ಮೇಡಮ್ ಆಪ್ತ ಸಮಾಲೋಚಕರು, ಶ್ರೀಮತಿ ಅಗ್ನಿತಾ ಐವನ್ ಆಪ್ತ ಸಮಾಲೋಚಕರು. ಮೇಡಮ್ ಹಾಗೂ ಸರ್ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶೆಟ್ಟಿ ಸರ್ ಅವರು ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಿಕಟಪೂರ್ವ ಅಧ್ಯಕ್ಷರಾಗಿರುವಂತ ಮಹಾಬಲ್ ಚೌಟ ಸರ್ ಅವರು ದೀಪ್ತಿ ಮೇಡಮ್ ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹೇಳಬೇಕು ಅಂತ ಹೇಳಿದರೆ, ದಿನನಿತ್ಯ ಇಲ್ಲಿ ಶಿಬಿರದಲ್ಲಿ ಕೆಲಸ ಮಾಡಿರುವ ಅಂತ ಹೇಳಿದರೆ ನಮ್ಮ ವೈದ್ಯಾಧಿಕಾರಿಗಳು ಮತ್ತು ವೈದ್ಯ ತಂಡದವರು, ಅವರನ್ನು ಕೂಡ ಇಲ್ಲಿ ಗುರುತಿಸಬೇಕಾಗಿ ಅದು ನಮ್ಗೆ ಗುರುತಿಸುವುದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಮೊದಲನೇದಾಗಿ ಡಾಕ್ಟರ್ ಯಶವಂತ್ ಪ್ಲೀಸ್ ಬರ್ತೀರಾ? ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ದಿನ ನಿಮ್ಮ ತಪಾಸಣೆ ಮಾಡಿ, ರಾತ್ರಿ ನೈಟ್ ಡ್ಯೂಟಿ ಕೂಡ ಮಾಡಿ, ವಾರ್ಡಿಗೆ ಬಂದು 3 ಗಂಟೆಗೆ 4 ಗಂಟೆಗೆ ಬಂದು ಪೇಷಂಟ್ಸ್ ಕನ್ಫ್ಯೂಷನ್ ಆಗಿದ್ದಾಗ, ಸ್ವಲ್ಪ ತೊಂದರೆ ಆಗಿದ್ದಾಗ ಬಂದು ನಿಮ್ಮನ್ನು ತಪಾಸಣೆ ಮಾಡಿ ಡಾಕ್ಟರ್ ಯಶವಂತಿಗೆ ನಮಗೆ ಫೋನ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿರುವ ನಮ್ಮ 5 ಮಂದಿ ಡಾಕ್ಟರ್ಗಳಿದ್ದಾರೆ, ಅವರನ್ನು ಕೂಡ ಗುರುತಿಸಬೇಕು. ಡಾಕ್ಟರ್ ಪ್ರಿಯಂಪದ, ಡಾಕ್ಟರ್ ಸಂಜೀವಿ, ಡಾಕ್ಟರ್ ಹಿಮಾ ಬಿಂದು, ಡಾಕ್ಟರ್ ಪ್ರಾಜಕ್ತ ಹಾಗೂ ಡಾಕ್ಟರ್ ವರ್ಷ ಮತ್ತು ಡಾಕ್ಟರ್ ಶಿಬಿಲ್ ಮತ್ತು ಡಾಕ್ಟರ್ ಮೃದುಲ್ಲಾ ಕೂಡ ಇದ್ರು. ಅವರಿದ್ದಾರಾ?
ನಮ್ಮ ಬೇರೆ ಕರ್ತವ್ಯಗಳನ್ನೆಲ್ಲ ನಿಭಾಯಿಸುವವರು ನಮ್ಮ ವೈದ್ಯಕೀಯ ನಮ್ಮ ವಿಭಾಗದ ತಂಡದವರು. ಅವ್ರಿಗೆಲ್ಲರಿಗೂ ಎಲ್ಲರನ್ನೂ ಹೆಸರು ಹೇಳಲಿಕ್ಕೆ ಕಷ್ಟ ಆಗ್ಬೋದು, ಎಲ್ಲರ ಹೆಸರು ಹೇಳ್ಕೊಂಡು ಕೂತ್ಕೊಳ್ಳೋದಿಲ್ಲ ನಾನು. ಬಟ್ ನನ್ನ ತಂಡದ ಎಲ್ಲ ಸದಸ್ಯರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನವನ್ನು ಸ್ವೀಕರಿಸಿದಂಥ ಹಾಗೂ ಸನ್ಮಾನವನ್ನು ವಿತರಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ಹಂತವಾಗಿ 2 ವ್ಯಕ್ತಿಗಳಿಗೆ ಸನ್ಮಾನ ಇದೆ. ಈ ವಲಯದ ಮೇಲ್ವಿಚಾರಕರು ಶ್ರೀ ಅಶೋಕ್ ಸರ್ ಅವರು, ಹಾಗೆ ನಮ್ಮ ತಾಲೂಕಿನ ಆಗಿರುವಂಥ ಶ್ರೀ ಸುರೇಂದ್ರ ಸರ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಹಾಬಲ್ ಚೌಟ ಸರ್ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ದೇರಳಕಟ್ಟೆ ವಲಯದ ಮೇಲ್ವಿಚಾರಕರಾಗಿರುವಂಥ ಶ್ರೀ ಅಶೋಕ್ ಸರ್ ಇವರಿಗೂ ಕೂಡ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಒಂದೆರಡು ಮಾತುಗಳು. ಕಾರ್ಯಕ್ರಮವು ಯಶಸ್ವಿ ಆಗಬೇಕಾದರೆ ಯಾರೆಲ್ಲ ಇದಕ್ಕೆ ಕಷ್ಟಪಟ್ಟಿದ್ದಾರೆ, ಅದರ ಜೊತೆಗೆ ಸೇರಿಕೊಂಡು ನಮಗೆ ಸಹಕಾರ ನೀಡಿದ್ದಾರೆ, ಅವರನ್ನೆಲ್ಲರನ್ನು ನೀವು ಗುರುತಿಸಿದ್ದೀರಿ. ಆದರೆ ಕಾರ್ಯಕ್ರಮದ ಸಾರ್ಥಕತೆ ಬರುವಂಥದ್ದು ನಾವುಗಳು ಸಮಾಜಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಮನೆಗೆ ಹಿಂದಿರುಗಿದ ಮೇಲೆ ನಾವು ಯಾವ ರೀತಿಯಲ್ಲಿ ನಾವು ನಮ್ಮನ್ನು ನಡೆಸಿಕೊಳ್ತೀವಿ ಅನ್ನೋದ್ರ ಮೇಲೆ. ಆದ್ದರಿಂದ ಈ 8 ದಿವಸದಲ್ಲಿ ನೀವು ಏನೆಲ್ಲ ಇಲ್ಲಿ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ ಅದನ್ನು ಕೆಲವೊಮ್ಮೆ ನಿಮ್ಮ ಸಣ್ಣ ಪುಸ್ತಕದಲ್ಲಿ ಬರೆದಿಟ್ಕೊಂಡಿದ್ದೀರಿ, ಕೆಲವೊಮ್ಮೆ ಈ ವಿಷಯಗಳನ್ನು ನಾವು ಮನಸ್ಸಿನಲ್ಲಿ ಮನನ ಮಾಡಿಕೊಂಡಿದ್ದೇವೆ, ಕೆಲವು ನಿಮ್ಮ ಗುಂಪಿನಲ್ಲಿ ಚರ್ಚೆ ಮಾಡಿಕೊಂಡಿದ್ದೀರಿ. ಇವುಗಳೆಲ್ಲ ನೆನಪಿನಲ್ಲಿರಲಿ. ಈ ನವಜೀವನ ಸಮಿತಿ ಅಂತ ನಾವು ಏನು ಮಾಡಿದ್ದೀವಿ, ಇದು ವಾರಗಳ ಕಾಲ ಪ್ರತಿ ವಾರವೂ ಅದರಲ್ಲಿ ಒಂದೊಂದಾದರೂ ಚಟುವಟಿಕೆ, ಈ ಮದ್ಯ ವಿಸರ್ಜನಾ ಏನು ಕಾರ್ಯಕ್ರಮ ಇದೆ, ವರ್ಜನೆಯದ್ದು ಕಾರ್ಯಕ್ರಮ ಇದೆ, ಅದರಲ್ಲಿ ನಾವು ಕಲಿತುಕೊಂಡ ಏನು ವಿಷಯಗಳಿದೆ ಇದನ್ನು ಅನುಷ್ಠಾನಕ್ಕೆ ತರುವಲ್ಲಿ ಏನೆಲ್ಲ ನೀವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಅದರಲ್ಲಿ ದಾಖಲಾತಿ ಮಾಡಿ. ಅದೇ ರೀತಿಯಲ್ಲಿ ನೀವು ಇರುವ ರೀತಿಯನ್ನು ನೋಡಿ, ನೀವು ಸಮಾಜದಲ್ಲಿ ಒಂದೊಂದು ಸರಿ ನೀವೊಂದು ಇಲ್ಲೇ ಹೇಳಿದರು ಬೊಮ್ಮ ಕಲಶ ಆಯಿತು, ಜೀರ್ಣೋದ್ಧಾರ ಆಯಿತು ಅಂತೇಳಿ, ಇನ್ನು ಮುಂದಕ್ಕೆ ನಿಮ್ಮ ಈ ಕೀರ್ತಿ ಕಲಶವನ್ನು ನೋಡಿ ಇನ್ನೊಂದು 4 ಜನ ನಿಮ್ಮನ್ನು ಅನುಸರಿಸಿ ಕೊಡುತ್ತವನ್ನು ಬಿಡುವಂಥವರಾಗಿ. ಹೆಚ್ಚಿನವರಿಗೆ ಶಿಬಿರಕ್ಕೆ ಸೇರಿಯೇ ಬಿಡಬೇಕು ಅಂತ ಹೇಳಿಲ್ಲ, ಅವರಿಗೆ ಒಂದು ಸ್ಫೂರ್ತಿ ಬೇಕು, ಅವರಿಗೊಂದು ನಿರ್ಧಾರಕ್ಕೆ ಬರಲಿಕ್ಕೆ ಒಂದು ಕಾರಣ ಬೇಕು. ಅದು ನಿಮ್ಮನ್ನು ನೋಡಿ ಅವರು ಮಾಡುವಂತಾಗಿ ನಿಮ್ಮಿಂದಾಗಿ ಪ್ರೇರಿತರಾಗಲಿ, ಸಮಾಜದಲ್ಲಿ ಇನ್ನೊಂದು 4 ಜನ ಬಿಡುವಂಥವರಾಗಿ. ಮುಂದೆ ನೀವುಗಳು ಯಾವಾಗ ಊರಲ್ಲಿ ತಿರುಗಾಡ್ತಾ ಇರ್ತೀರಿ, ಅದರಲ್ಲಿ ಯಾವಾಗ ನಿಮಗೆ ಈ ಕುಡಿತವನ್ನು ಬಿಡಬೇಕು ಅಂತೇಳಿ ಯಾವಾಗ ನಿಮಗೆ ಒಂದು ಮನಸ್ಸಿನಲ್ಲಿ ಯಾರಾದರೂ ಒಬ್ಬ ಬಂದುಬಿಟ್ಟು ನಿಮ್ಮ ಹತ್ರ ಕೇಳಿಕೊಂಡ, ನೀನು ಹೇಗೆ ಬಿಟ್ಟೆ, ನಿನ್ನಿಂದ ಹೇಗಾಯಿತು, ಆಗ ನಿಮ್ಮ ಅನುಭವವನ್ನು ಹೇಳಿಕೊಳ್ಳಿ. ಅದನ್ನು ದಾಟಿ ಅವನಿಗೆ ಆಗಲಿಲ್ಲ ಅಂತ ಹೇಳಿದರೆ ಧರ್ಮಸ್ಥಳದ ಈ ತರಹದ ಸಮಾಜದಲ್ಲಿ ಮಧ್ಯವರ್ಜನ ಶಿಬಿರಗಳು ನಡೀತಾ ಇರ್ತದೆ. ನಮ್ಮ ಆಸ್ಪತ್ರೆಯಲ್ಲಿಯೂ ಇದೇ ರೀತಿಯ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಇವರನ್ನು ಕರೆದುಕೊಂಡು ಬಂದು ಅವನ ಜೀವನವನ್ನು ಮದ್ಯವನ್ನು ಬಿಟ್ಟು ಜೀವನವನ್ನು ಮುಂದುವರಿಸಲಿಕ್ಕೆ ಅವನಿಗೆ ಸಹಾಯ ಮಾಡಿ. ನೀವು ನಿಮ್ಮ ಗುಂಪು, ನಿಮ್ಮ ಗೆಳೆಯರ ಗುಂಪು ಎಲ್ಲರೂ ಕುಡಿಯುವುದನ್ನು ಬಿಟ್ಟರೆ ಅಂತ ಹೇಳಿದರೆ ಆಗ ನಿಮ್ಮ ಕುಡಿತವನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯತೆ ತುಂಬ ಇರ್ತದೆ. ಈ ಮಧ್ಯವರ್ಜನ ಶಿಬಿರದಲ್ಲಿದ್ದೀವಿ ಏನಿದ್ದೀರಿ, ಇದನ್ನು ನಾವು 1 ತಿಂಗಳ ನಂತರ, 2 ತಿಂಗಳ ನಂತರ, 3 ತಿಂಗಳ ನಂತರ ಇದೇ ನಿಮ್ಮನ್ನು ಕರೆಸಿಬಿಟ್ಟು ನಿಮ್ಮ ಅನುಭವವನ್ನು ನಾವು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೆ ನೀವುಗಳು ಎಲ್ಲರೂ ಬರಬೇಕು, ನಿಮ್ಮ ಕುಟುಂಬದ ಜೊತೆ ಬರಬೇಕು. ಬಂದಾಗ ನಿಮ್ಮ ಅನುಭವವನ್ನು ಹಂಚಿಕೊಂಡು ನೀವು ನಿಮ್ಮ ರೀತಿಯಲ್ಲಿ ಯಾವ ರೀತಿಯಲ್ಲಿ ಚೆನ್ನಾಗಿದ್ದೀರಿ, ನಿಮ್ಮ ಜೀವನದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅದನ್ನು ನೀವು ಇನ್ನೊಬ್ಬರ ಹತ್ರ ಹಂಚಿಕೊಂಡಾಗ ನಿಮಗೂ ನಿಮ್ಮ ಮೇಲೆ ಒಂದು ಹೆಮ್ಮೆ ಬರ್ತದೆ, ನಮಗೆ ನಿಮ್ಮನ್ನು ನೋಡಿ ಖುಷಿ ಆಗ್ತದೆ, ನಿಮಗೆ ಈ ಮದ್ಯ ಇಲ್ಲದೆ ಇರುವಂಥ ಜೀವನವನ್ನು ಸಾಗಿಸಲಿಕ್ಕೆ ನಿಮ್ಗೆ ಅದು ಉಪಕಾರ ಆಗ್ತದೆ. ಆದ್ದರಿಂದ ಈ ಪುನರ್ಮನನ ಕಾರ್ಯಕ್ರಮ ಏನು ಮಾಡ್ತೀವಿ, ಅನುಸರಣಾ ಕಾರ್ಯಕ್ರಮ ಏನು ಮಾಡ್ತೀವಿ, ಅದರಲ್ಲಿಯೂ ನಿಮ್ಮ ಸಹಕಾರ ಅಷ್ಟೇ ಮುಖ್ಯ. ಇಲ್ಲಿಂದ ಹೋದವರು ಯಾವುದೇ ರೀತಿಯಲ್ಲಿ ನಮ್ಮ ಧರ್ಮಸ್ಥಳದ ಒಂದು ಏನು ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳಿದ್ದಾರೆ, ಅದರ
ಕಾರ್ಯಕರ್ತರಿದ್ದಾರೆ, ಅವರಿಂದ ತಪ್ಪಿಸಿಕೊಂಡು ಓಡಾಡಬೇಡಿ, ಅವರ ಜೊತೆ ಸೇರಿಕೊಂಡು ಓಡಾಡಿ, ಕಾರ್ಯಕ್ರಮಗಳಲ್ಲಿ ನೀವು ಸೇರಿಕೊಳ್ಳಿ. ಮೂರನೇದಾಗಿ ನಾವು ಇಲ್ಲಿ ಯಾವಾಗ ಬಂದು ನಿಮ್ಮನ್ನು ಸೇರ್ಲಿಕ್ಕೆ ಹೇಳ್ತೀವಿ ಆಗ ಬಂದು ಸೇರಿ ನಿಮ್ಮ ಜೀವನವನ್ನು ನಮಗೂ ಒಂದು ವಿವರಿಸಿ ಹೇಳಿ. ಆಗ ನೀವು ನಿಮ್ಮ ಮಧ್ಯವರ್ಜನ ಪ್ರಯಾಣದಲ್ಲಿ ನಿಮಗೆ ಮುಂದೆ ಹೋಗಲಿಕ್ಕೆ ತುಂಬ ಉಪಕಾರ ಆಗ್ತದೆ. ನಮಗೆ ನಿಮ್ಮನ್ನು ನೋಡಿಬಿಟ್ಟು ಈ ಕಾರ್ಯಕ್ರಮ ನಡೆಸಿದ ಸಾರ್ಥಕತೆ ನಮಗೆ ಬರ್ತದೆ. ಯಾವಾಗಲೂ ಒಳ್ಳೆಯ ಕೆಲಸ ಮಾಡಿದಾಗ ನಮಗೆ ದೇವರು ಬೆನ್ನಿಗೆ ಸಹಾಯಕ್ಕೆ ನಿಂತಿರ್ತಾನೆ. ಆ ಸಹಾಯ ನಿಮಗೆ ದೇವರು ಕೊಡಲಿ ಅಂತೇಳಿ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮಕ್ಕಾಗಿ ಎಲ್ಲ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಶ್ರೀನಿವಾಸ್ ಭಟ್ ಸರ್ ಅವರು ಮಾತುಗಳನ್ನು ಹೇಳಿದ್ದಾರೆ. ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳಾಗಿರುವಂಥ ಶ್ರೀ ಸುರೇಂದ್ರ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಕೇಳ್ಕೊಳ್ತೇನೆ. ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಪೂಜನೀಯ ಹೆಗಡೆ ದಂಪತಿಗಳ ಶುಭಾಶೀರ್ವಾದವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಬೇಡಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ದೇರ್ಲಕಟ್ಟೆಯ ಈ ಒಂದು ವಿಶೇಷವಾದಂತಹ ಶಿಬಿರವನ್ನು ನಮಗೆ ಇಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬಹಳ ದೊಡ್ಡ ಸಂಸ್ಥೆ ನಮ್ಮ ಭಾಗದಲ್ಲಿರ್ತಕ್ಕಂಥದ್ದು KS ಹೆಗಡೆಯ ಈ ಚಾರಿಟೇಬಲ್ ಸಂಸ್ಥೆಯ ವತಿಯಿಂದ ಹಾಗೂ ಎಲ್ಲ ಊರಿನ ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸಹಕಾರದೊಂದಿಗೆ 2000ನೇಯ ಮಧ್ಯವರ್ಜನ ಶಿಬಿರದ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಸುಮಾರು 54 ಮಂದಿಯ ಜೀವನವನ್ನು ಭವಿಷ್ಯವನ್ನು ರೂಪಿಸುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮಗೆ ಇಲ್ಲಿ ಬಹಳ ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಈ ಸಂಸ್ಥೆಯ ಮುಖ್ಯ ವೈದ್ಯಕೀಯ ಅಧೀಕ್ಷಕರಾಗಿರ್ತಕ್ಕಂತಹ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿಯವರೇ, ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪ್ರತಿದಿನ ಬಂದು ನಮ್ಮೆಲ್ಲ ಶಿಬಿರಾರ್ಥಿಗಳಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಸಲಹೆ ಮಾರ್ಗದರ್ಶನವನ್ನು ನೀಡುತ್ತಾ ಈ ಸಂಸ್ಥೆಯ ಮನೋರೋಗ ತಜ್ಞರು ಹಾಗೂ ನಮಗೆ ಬಹಳ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಟ್ರಸ್ಟಿಗಳು ಆಗಿರ್ತಕ್ಕಂತಹ ಶ್ರೀಯುತ ಶ್ರೀನಿವಾಸ್ ಭಟ್ ಸರ್ ಅವರನ್ನು ಗುರುತಿಸಿಕೊಳ್ಳುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂತಹ ಉಪ ಅಧೀಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ ಶಿರಾಳ್ ಹೆಗ್ಡೆ ಅವರನ್ನು ಅತ್ಯಂತ ಗೌರವದಿಂದ ಗುರುತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಈ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂತಹ ನಿಕಟಪೂರ್ವ ಅಧ್ಯಕ್ಷರು 2 ಮಂದಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಶ್ರೀಯುತ ಸದಾಶಿವ ಶೆಟ್ಟಿಯವರು ಶ್ರೀಯುತ ಮಹಾಬಲ್ ಚೌಟ್ರನ್ನು ಅತ್ಯಂತ ಗೌರವದಿಂದ ಗುರುತಿಸಿಕೊಳ್ಳುತ್ತಾ ನಮ್ಮ ಕೇಂದ್ರ ಸಮಿತಿಯ ಒಕ್ಕೂಟದ ಅಧ್ಯಕ್ಷರು ಗೀತಾ ಮೇಡಮು ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಶ್ರೀಯುತ ಸತೀಶ ದೀಪಂ ಅವರನ್ನು ಗುರುತಿಸಿಕೊಳ್ಳುತ್ತಾ ನಮ್ಮ ಈ ಶಿಬಿರಕ್ಕೆ ಮುಖ್ಯವಾಗಿ ಪ್ರತಿದಿನ ಇನ್ನೋರ್ವ ವೈದ್ಯಾಧಿಕಾರಿಗಳು ಶ್ರೀಯುತ ಶಿಶಿರ್ ಕುಮಾರ್ ಸರ್ ಅವರು ನಮ್ಮೊಂದಿಗೆ ಬಹಳ ಉತ್ತಮ ರೀತಿಯ ಸಹಕಾರವನ್ನು ನೀಡಿ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ, ಅವರನ್ನು ಗುರುತಿಸಿಕೊಳ್ಳುತ್ತಾ ಹಾಗೆ ಈಗಾಗಲೇ ಸುಮಾರು 5 ಮಂದಿ ವೈದ್ಯಾಧಿಕಾರಿಗಳು ಬಹಳ ಉತ್ತಮ ರೀತಿಯ ಸೇವೆಯನ್ನು ನೀಡಿ ಅವರನ್ನು ಗುರುತಿಸಿದ್ದನ್ನು ನಾನು ಗೌರವಿಸಿಕೊಳ್ಳುತ್ತಾ ಹಾಗೂ ಈ ಸಂಸ್ಥೆ ಎಲ್ಲ ಸಿಬ್ಬಂದಿ ವರ್ಗದವರು ಬಹುಶಃ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಏನು ಕೇಳಿದ್ರು ಎಲ್ಲವನ್ನೂ ಬಹಳ ಕ್ಲಪ್ತ ಸಮಯದಲ್ಲಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ಮಧ್ಯವರ್ಜನ ಶಿಬಿರವನ್ನು ಯಶಸ್ಸಿಗೆ ಸಹಕರಿಸಿದಂತಹ ಈ ಸಂಸ್ಥೆಯ ಎಲ್ಲ ಸಹೋದ್ಯೋಗಿಗಳನ್ನು ಅತ್ಯಂತ ಗೌರವದಿಂದ ಗುರುತಿಸಿಕೊಳ್ಳುತ್ತಾ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶಿಬಿರವನ್ನು ನಡೆಸಿಕೊಟ್ಟು ಶಿಬಿರಾಧಿಕಾರಿಯಾಗಿ ಬಹಳ ಉತ್ತಮ ಸೇವೆಯನ್ನು ನೀಡಿರ್ತಕ್ಕಂಥ ಶ್ರೀಯುತ ರಮೇಶ್ ರವರನ್ನು ಗುರುತಿಸಿಕೊಳ್ಳುತ್ತಾ ನಮ್ಮ ಈ ಭಾಗದ ಮೇಲ್ವಿಚಾರಕರು ಶ್ರೀಯುತ 2 ಮಂದಿ ಮೇಲ್ವಿಚಾರಕರು ನಮ್ಮೊಟ್ಟಿಗೆ ಮೋಹನ್ರು ಮತ್ತು ನಮ್ಮ ಅಶೋಕರು ಬಹಳ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಈ ಭಾಗದ ಎಲ್ಲ ಒಕ್ಕೂಟದ ಅಧ್ಯಕ್ಷರುಗಳು ಭಜನಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ವಲಯದ ಭಜನೆಯ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಬಹುಶಃ ಎಲ್ಲ ನಮ್ಮ ಸೇವಾ ಪ್ರತಿನಿಧಿಗಳು ಕೂಡ ಪ್ರತಿನಿತ್ಯ ಬಂದು ಯೋಗಕ್ಷೇಮವನ್ನು ವಿಚಾರಿಸಿ ಆ ಭಾಗದಿಂದ ಬಂದಿರತಕ್ಕಂಥ ಶಿಬಿರಾರ್ಥಿಗಳನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ಅವರು ಕೂಡ ಬಹಳ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಬಹುಶಃ ಎಲ್ಲ ಸಮಾಜದ ಒಗ್ಗೂಟಿಕೆಯಿಂದ ಈ ಒಂದು 2000ನೇಯ ಮಧ್ಯವರ್ಜನ ಶಿಬಿರ ಇವತ್ತು ಯಶಸ್ವಿಯಾಗಿದೆ. ಬಹಳ ಮುಖ್ಯವಾಗಿ ನಿಟ್ಟೆಯ ಸಂಸ್ಥೆಯನ್ನು
ಬಹಳ ಅಭಿಮಾನಪೂರ್ವಕವಾಗಿ ನಾನು ಮತ್ತೊಮ್ಮೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಅತ್ಯಂತ ಗೌರವದಿಂದ ಗುರುತಿಸಿಕೊಳ್ಳುತ್ತಾ, ಬಹುಶಃ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ಎಲ್ಲ ವೇದಿಕೆಯ ಗಣ್ಯರು ತಿಳಿಸಿದ ಹಾಗೆ 2000ನೇ ಮಧ್ಯವರ್ಜನ ಶಿಬಿರ ಬಹಳ ಅಭೂತಪೂರ್ವವಾದಂತಹ ಒಂದು ಸಾಕ್ಷಿ ಆಗ್ತಂತಹ ಒಂದು ವ್ಯವಸ್ಥೆಗೆ ನಾಳೆಯ ದಿನ ಬರ್ತಾ ಉಂಟು. ಬಹುಶಃ ನಮ್ಮ ಇತಿಹಾಸದಲ್ಲಿ, ಯೋಜನೆಯ ಇತಿಹಾಸದಲ್ಲಿ ಈ ಶಿಬಿರಕ್ಕೆ ಪೂಜ್ಯ ಹೆಗಡೆಯವರು ಕ್ಷೇತ್ರದಲ್ಲಿ ಇದ್ದುಕೊಂಡು ನಮ್ಮನ್ನೆಲ್ಲ ಹಾರೈಸಲಿಕ್ಕೆ ಕಾತುರರಾಗಿದ್ದಾರೆ. ಬಹುಶಃ 2000ನೇ ಮಧ್ಯವರ್ಜನ ಶಿಬಿರದಲ್ಲಿ 1000ಕ್ಕೂ ಅಧಿಕ ಮಂದಿ ಇವತ್ತು ಮದ್ಯ ವ್ಯಸನದಿಂದ ಊರ್ಜಿತರಾಗಿ ಅವರು ಅದನ್ನು ತ್ಯಜಿಸಿ ಹೊಸ ಬಾಳನ್ನು ಬದುಕುವಂತಹ ಕ್ಷಣ ನಾಳೆಯ ದಿನ ನಾವು ಕ್ಷೇತ್ರದಲ್ಲಿ ಕಣ್ಣು ತುಂಬಲಿಕ್ಕೆ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಬಹುಶಃ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ರಾಜ್ಯದ 13 ಕಡೆ ಯಶಸ್ವಿಯಾಗಿ ನಡಿಬೇಕಾದ್ರೆ ಬಹುಶಃ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಬೇಕು, ಸಮಾಜದಲ್ಲಿ ಇಂತಹ ಸಮಸ್ಯೆಗಳು ಇರಬಾರದು ಅಂತ ಹೇಳುವಂತಹ ಯಾರೆಲ್ಲ ಮನಸ್ಸನ್ನು ಮಾಡಿದ್ದಾರೆ ಅವರಿಗೆ ಅಪೂರ್ವವಾದಂಥ ಒಂದು ಅವಕಾಶವನ್ನು ಪೂಜ್ಯ ಹೆಗಡೆಯವರು ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೂಜ್ಯ ಹೆಗಡೆಯವರು ಇಂತಹ ಒಂದು ವ್ಯವಸ್ಥೆಯನ್ನು ಸಮಾಜಕ್ಕೆ ಕಲ್ಪಿಸಿಕೊಟ್ಟು ಇವತ್ತು ಅದೆಷ್ಟೋ ಲಕ್ಷಾಂತರ ಮಂದಿಯ ಕುಟುಂಬ ಇವತ್ತು ಬದಲಾವಣೆ ಆಗಲಿಕ್ಕೆ ಇದು ಸಾಧ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ವತಿಯಿಂದ ಇಂತಹ ಶಿಬಿರಗಳು ಪ್ರತಿ ತಾಲೂಕಿನಲ್ಲಿ ಒಂದು ಶಿಬಿರವನ್ನು ಮಾಡಿಕೊಂಡು ಸುಮಾರು 50ರಿಂದ 75 ಮಂದಿ ಕನಿಷ್ಠ ಈ ಶಿಬಿರದಲ್ಲಿ ಸೇರಿಸಿ ಇವತ್ತು ತಮ್ಮ ಕುಟುಂಬವನ್ನು ಮತ್ತು ತಮ್ಮನ್ನು ತಾವು ಬದಲಾವಣೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಇವತ್ತು ನಾಂದಿ ಹಾಡಲಿಕ್ಕೆ ಪೂಜ್ಯರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದ್ದು ಇಷ್ಟೇ, ನಮ್ಮ ಜೀವನದಲ್ಲಿ ಈ ರೀತಿ ತಿಳಿ ಹೇಳಲಿಕ್ಕೆ ಯಾರೂ ಕೂಡ ಬರುವುದಿಲ್ಲ. ಬಹುಶಃ ನಮ್ಮ ವೈದ್ಯಾಧಿಕಾರಿಗಳ ಶೆಡ್ಯೂಲ್ ನೋಡಿದರೆ ಅವರು 10 ನಿಮಿಷವೂ ನಮಗೆ ಸಮಯಾವಕಾಶ ಮಾಡಿಕೊಡೋದು ಕಷ್ಟ. ಆದರೆ ಇಡೀ ದಿನದಲ್ಲಿ ಅವರ ಸಮಯವನ್ನು ಬಿಡುವು ಮಾಡಿಕೊಂಡು ನಮ್ಮೊಂದಿಗೆ ಬಂದು ಇಂತಹ ಶಿಬಿರಕ್ಕೆ ಬಂದಂಥ ಎಲ್ಲ ಶಿಬಿರಾರ್ಥಿಗಳ ಆರೋಗ್ಯವನ್ನು ಕಾಲಕಾಲಕ್ಕೆ ತಪಾಸಣೆ ಮಾಡುವಂತಹ ಯೋಗ್ಯ ಭಾಗ್ಯ ಇದ್ದರೆ ಅದು ನಮ್ಮ ಶಿಬಿರದಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ಸಾಧ್ಯ. ಯಾಕೆಂತ ಹೇಳಿದರೆ ಯಾವುದೇ ಶಿಬಿರಕ್ಕೆ ನಾವು ಮಾಡಿದರೆ 1 ದಿವಸ ವೈದ್ಯಾಧಿಕಾರಿಗಳನ್ನು ನಾವು ಕರೆಸ್ತೇವೆ, ಅದು 2ನೇ ದಿವಸಕ್ಕೆ ಸ್ಥಳೀಯ ವೈದ್ಯಾಧಿಕಾರಿಗಳನ್ನು ಕರೆಸಿ ನಾವು ಅವರ ಹತ್ರ ಪರೀಕ್ಷೆಯನ್ನು ಮಾಡಿಸಿ ದೇಹದ ಸಮಸ್ಯೆ ಅಥವಾ ಇನ್ನಿತರ ಏನಾದರೂ ಸಮಸ್ಯೆಗಳಿದ್ದರೆ ನಾವು ನೋಡಿಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈ ಶಿಬಿರಾರ್ಥಿಗಳ ಭಾಗ್ಯ ಏನು ಅಂತ ಹೇಳಿದರೆ ಇಡೀ ವಾರದಲ್ಲಿ ಬಂದು ನಮ್ಮ ನುರಿತ ಎಲ್ಲ ವೈದ್ಯಾಧಿಕಾರಿಗಳು ಬಂದು ನಿಮ್ಮ ಆರೋಗ್ಯವನ್ನು ಇವತ್ತು ಕಾಪಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ ಅಥವಾ ಅದಕ್ಕೆ ಪೂರಕವಾದಂತಹ ಸಕಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ನೀವು ಇದನ್ನು ಜನ್ಮದಲ್ಲಿಯೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಒಬ್ಬ ವೈದ್ಯರು ಒಬ್ಬರಿಗೆ ಸಿಗೋದು ಬಹಳ ಕಷ್ಟ ಇವತ್ತಿನ ದಿನಮಾನದಲ್ಲಿ. ಅಷ್ಟು ಇವತ್ತು ರೋಗಿಗಳ ಸಂಖ್ಯೆ ಜಾಸ್ತಿ ಉಂಟು. ಯಾವುದೇ ಆಸ್ಪತ್ರೆಗೆ ಹೋದರೆ ಮಧ್ಯಾಹ್ನ ತನಕ ಕಾದುಕೊಂಡು ನಾವು ನುರಿತ ವೈದ್ಯರನ್ನು ಸಂಪರ್ಕ ಮಾಡಬೇಕಾದಂಥ ಒಂದು ಸಂದರ್ಭ ಉಂಟು. ಆದರೆ ಇವತ್ತಿನ ಇಂತಹ ಒಂದು ಸಂಸ್ಥೆ ನಮಗೆ ಎಷ್ಟು ಒಳ್ಳೆಯ ಅವಕಾಶವನ್ನು ನಮ್ಮ ಮೇಡಮ್ ಅವರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ ಎಲ್ಲ ವೈದ್ಯಾಧಿಕಾರಿಗಳು ತಕ್ಷಣಕ್ಕೆ ನಮಗೆ ಲಭ್ಯ ಆಗುವಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ಈ ಶಿಬಿರಾಧಿಕಾರಿಗಳಿಗೆ ಮಾಡಿಕೊಟ್ಟಂಥದ್ದು ಬಹಳ ದೊಡ್ಡ ಭಾಗ್ಯ ಅಂತೇಳಿ ನಾವು ಭಾವಿಸಿಕೊಂಡು ಬಹುಶಃ ಇಂತಹ ಶಿಬಿರ ನಮ್ಮ ಯೋಜನೆ ಇತಿಹಾಸದಲ್ಲಿ ಆದಂಥದ್ದು ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಇದು 2ನೇ ಶಿಬಿರ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಆಗ್ತಾ ಉಂಟು. ಹಾಗಾಗಿ ನಮ್ಮ ಭಾಗ್ಯ ಯಾವುದು ಅಂತ ಹೇಳಿದರೆ ಇಂಥ ಎಲ್ಲ ಮನೋರೋಗ ತಜ್ಞರು ಬಹಳ ನುರಿತ ವೈದ್ಯರು ಇವತ್ತು ನಮ್ಮ ಎಲ್ಲ ಶಿಬಿರಾರ್ಥಿಗಳಿಗೆ ಸಿಕ್ಕಿರುವಂಥದ್ದು, ಇಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗದವರು ಬಹಳ ಒಳ್ಳೆಯ ಸೇವೆಯನ್ನು ಮಾಡಿರುವಂಥದ್ದು ಬಹುಶಃ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯರ ಒಂದು ಅಭಿಮಾನದಲ್ಲಿ ನಮ್ಮ ಇವತ್ತು ಸೇವೆಯನ್ನು ಬಹಳ ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ ಅಂತ ಹೇಳಿದರೆ ನನಗೆ ಬಹಳ ಸಂತೋಷ ಆಗ್ತಾ ಉಂಟು. ಬಹುಶಃ ನಮ್ಮ ಕಾರ್ಯಕರ್ತರ ಪರಿಶ್ರಮಕ್ಕಿಂತ ಹೆಚ್ಚು 100 ಪಟ್ಟು ನಮ್ಮ ವೈದ್ಯಾಧಿಕಾರಿಗಳು ಇವತ್ತು ಈ ಸಂಸ್ಥೆಯಿಂದ ನಮ್ಮ ಶಿಬಿರಾರ್ಥಿಗಳನ್ನು ಬಹಳ ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಬಹಳ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ಕೊಟ್ಟು ಈ ಶಿಬಿರದ ಯಶಸ್ಸಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಇಡೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ವತಿಯಿಂದ ಅದು ನಮಗೆ ಇನ್ನೊಂದು ಭಾಗ್ಯ ಯಾವುದು ಅಂತ ಹೇಳಿದರೆ ನಮ್ಮ ಟ್ರಸ್ಟಿಗಳೇ ಇವತ್ತು ನಮ್ಮೊಂದಿಗೆ ಇದ್ದು ಈ ಶಿಬಿರವನ್ನು ನಡೆಸಿಕೊಟ್ಟಿರುವಂಥದ್ದು. ಹಾಗಾಗಿ ಬಹುಶಃ ಇಡೀ ರಾಜ್ಯದಲ್ಲಿ ನಮಗೆ ಇಂಥ ಉದಾಹರಣೆಗಳು ಸಿಗೋದು ಬಹಳ ಕಡಿಮೆ. ಈ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಸಂಸ್ಥೆಗಳನ್ನು ಅತ್ಯಂತ ಅಭಿಮಾನಪೂರ್ವಕವಾಗಿ ಮತ್ತೊಮ್ಮೆ ಗುರುತಿಸಿಕೊಳ್ಳುತ್ತಾ ನಮ್ಮೆಲ್ಲ ಶಿಬಿರಾರ್ಥಿಗಳು ನಮ್ಮ ಸಂಸ್ಥೆಗೆ ಏನು ಕೊಡಬೇಕಾಗಿಲ್ಲ, ಪೂಜ್ಯರಿಗೆ ಏನು ಕೊಡಬೇಕಾಗಿಲ್ಲ, ಅಥವಾ ಈ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಏನು ಕೊಡಬೇಕಾಗಿಲ್ಲ.
ನಾವು ಮಾಡಬೇಕಾದದ್ದು ಇಷ್ಟೇ ಇವತ್ತಿನ ಒಂದು ಪ್ರತಿಜ್ಞೆ. ನಾವಿನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸನ್ನಿವೇಶದಲ್ಲಿ ಇಂತಹ ಒಂದು ಚಟಕ್ಕೆ ನಾವು ಬಲಿಯಾಗದೆ ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ತೇವೆ ಅಂತ ಹೇಳುವಂತಹ ಮಾತನ್ನು ನೀವು ಕೊಟ್ಟು ನಿಮ್ಮ ಜೀವನವನ್ನು ನಡೆಸಿದರೆ ಬಹುಶಃ ಇವರೆಲ್ಲ ಶ್ರಮ ಇವತ್ತದು ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ಬಹುಶಃ ಕ್ಷೇತ್ರದ ಮಂಜುನಾಥ ಸ್ವಾಮಿಯಲ್ಲಿ ನಾವು ಬೇಡೋದು ಇಷ್ಟೇ, ನಿಮಗೆಲ್ಲರಿಗೂ ಆ ಬುದ್ಧಿಯನ್ನು ಕೊಡಲಿ, ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡುತ್ತಾ, ಬಹುಶಃ ಒಂದು ವಾರ ಇವತ್ತು 7 ದಿವಸ ಬಹುಶಃ ಎಲ್ಲರೂ ನಮ್ಮೊಟ್ಟಿಗೆ ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ಸಿಗೆ ಸಹಕರಿಸಿದ್ದಾರೆ. ನಾಳೆಯ ದಿವಸ ಬೆಳಿಗ್ಗೆ 9 ಗಂಟೆಗೆ ನಾವು ಕ್ಷೇತ್ರದ ಮಹಾದ್ವಾರದಿಂದ ಕ್ಷೇತ್ರದ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಿಕೊಂಡು ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಪೂಜ್ಯರು ಮತ್ತು ಈ ನಮ್ಮ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಮತ್ತು ಅಲ್ಲಿಯ ಸೂಚನೆಗಳನ್ನು ಕ್ರಮವತ್ತಾಗಿ ನೀವು ಪಾಲನೆ ಮಾಡಿಕೊಂಡು ಆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ, ಮತ್ತೊಮ್ಮೆ ನಮ್ಮ ನಿಟ್ಟೆಯ ಎಲ್ಲ ಸಂಸ್ಥೆಯ ಎಲ್ಲ ಬಹಳ ಉನ್ನತ ಮಟ್ಟದ ಅಧಿಕಾರಿಗಳು ಹಾಗೂ ಎಲ್ಲ ಸಹೋದ್ಯೋಗಿಗಳಿಗೆ ಮತ್ತೊಮ್ಮೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಶುಭವನ್ನು ಹಾರೈಸಿ, ನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಅನುಗ್ರಹ, ಪೂಜ್ಯರ ಆಶೀರ್ವಾದ, ಅಮ್ಮನವರ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ, ಈ ಒಂದು ಶಿಬಿರವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ನಮ್ಮ ಗಣ್ಯಮಾನ್ಯರಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಗ್ರಾಮಾಭಿವೃದ್ಧಿ ಯೋಜನೆ, ಜೈ ಅಖಿಲ ಕರ್ನಾಟಕ. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತ ಎಲ್ಲರನ್ನು ಗೌರವಿಸಿಕೊಂಡಂತ ಹಾಗೂ ಶಿಬಿರಾರ್ಥಿಗಳಿಗೆ ಒಂದೆರಡು ಮಾತುಗಳನ್ನು ಹೇಳಿದಂತ ಯೋಜನಾಧಿಕಾರಿ ಸುರೇಂದ್ರ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಸಮಾರೋಪ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಚಂದ್ರಶೇಖರ್ ಹುಚ್ಚೂರು ಸರ್ ಅವರು ವೇದಿಕೆಯನ್ನು ಸದಸ್ಯರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧರ್ಮಸ್ಥಳ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ದತ್ತ ಮಧ್ಯವರ್ಜನ ಶಿಬಿರದ ಇನ್ನು ಸಮಾರೋಪ ಸಮಾರಂಭದ ವೇದಿಕೆ ವಿಪುಲಂಚನ ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಯನಂಚಿನ ಸುಮಲತಾ ಸೇಟ್ರೆ, ವೇದಿಕೆ ವಿಪುಲಂಚನ ಮಾತ ವೈದ್ಯರೇ ಅತಿಥಿನಕ್ಲೆ ಸೇರಿದಂಚಿನ ಮಾತ ಶಿಬಿರಾರ್ಥಿಲೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮಾತ ಪದಾಧಿಕಾರಿನಕ್ಲೆ ಇನಿ ಬಾರಿ ಒಂಜಿ ಅರ್ಥಪೂರ್ಣವಾಯಿನ ಕಾರ್ಯಕ್ರಮ ನಮ್ಮ ಭಾಗವಹಿಸಿದಂತಾನೆ ಭಾರಿ ಸಂತೋಷ ಆಗುಂಡು. ಧರ್ಮಸ್ಥಳ ಕ್ಷೇತ್ರ ಇನಿ ಇತಿಹಾಸ ಪ್ರಸಿದ್ಧವಾಯಿನಂಚಿನ ಕ್ಷೇತ್ರ ಒಂಜಿ ಖಾಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸೀಮಿತವಂದೆ ಒಂಜಿ ಜನಪರವಾಯಿನಂಚಿನ ಕಾಳಜಿನ ದಿವೊಂದು ಇನ್ನು ಜನಕುಲ್ನ ಕಷ್ಟಕ್ಕೂ ಭಾಗ್ಯ ಪುನಂಚಿನ ಮುಖ್ಯ ಉದ್ದೇಶನ ದಿವೊಂದು ಇನಿ ಮದ್ಯವ್ಯಸನ ಗೋರ್ದಿತ್ತರಂಚಿನ ಮಸ್ತ್ ಜನ ಇಡೀ ರಾಜ್ಯಾದ್ಯಂತ ಇಪ್ಪನಕ್ಲಿನ ಒಂಜಿ ಸರಿ ಸಾಧಿದು ಕೊಂದರ್ಪಣಂಚಿನ ಒಂಜಿ ಯೋಜನೆನ ಇನ್ನು ಜನಜಾಗೃತಿದ ಮುಖೇನ ಇನ್ನು ಮಲ್ತೊಂದಪ್ಪನ ಬಾರಿ ಶ್ಲಾಘನೀಯ ಕಾರ್ಯಕ್ರಮ ಎನ್ನುವೆ ಎಂಗ್ಲಿಗೆ ಮಾತ್ರ ಒಂಜಿ ಜವಾಬ್ದಾರಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕೊಡ್ತೇವೆ. ನಮ್ಮ ಶ್ರೀನಿವಾಸ ರಾಯರು ಟ್ರಸ್ಟಿಲಾದ ಆ ಒಂದು ಕರ್ಣ ಸರಿ ಧರ್ಮಸ್ಥಳಕ್ಕೆ ಪೋಯಿನಂಚಿನ ಸಂದರ್ಭಡು ವೀರೇಂದ್ರ ಹೆಗ್ಡೆರಿನ ಸಂಪರ್ಕ ಮಲ್ಪುರಂಚಿನ ಸಂದರ್ಭಡು ಆರು ಒಂಜಿ ಪಾತ್ರ ಮಧ್ಯವರ್ಜನ ಶಿಬಿರದ ಬಗ್ಗೆ ಉಲ್ಲೇಖ ಮಲ್ದಿರು ಇನಿ ರಡ್ಡು ಸಾರತ ಮಧ್ಯವರ್ಜನ ಶಿಬಿರ ಇನಿ ಆನಂದಾಂಡ ಕರಿನ ಒಂಜಿ 11 ವರ್ಷಕ್ಕೂ ದುಂಬಾರಡ ಪಾತ್ರನ ಗರ್ಪಂಡೇರು ಇನಿ ಮಸ್ತ ತಿಗಡು ಮಧ್ಯವರ್ಜನ ಶಿಬಿರಲು ಆತಂಡೆ ಅಂಡ ಇನಿ ಕೇಸ್ ಹೆಗಡೆ ಆಪಿನಂಚಿನ ಒಂಜಿ ಮಧ್ಯವರ್ಜನ ಶಿಬಿರ ಪರಿಪೂರ್ಣ ಗಂಟೆಡೆ ಇನಿ ವೈದ್ಯರನಕ್ಲ ಒಂಜಿ ತಂಡನೆ ಐಟ್ ಕೆಲಸ ಮಲ್ತೊಂದು ಏರು ಮಾತ ಅನಾರೋಗ್ಯ ಪೀಡಿತರಾದ ಈ ಊರ್ಲೆರ ಮಧ್ಯವಸನಿಡ ಏನಂಚಿನ ತೊಂದರೆಗಳಿರ ಅಕ್ಲಿಗೆ ಕಾಲಗೆ ಅಕ್ಲಿಗೆ ಮರ್ದು ಕೊರ್ಪಿನಂಚಿನ ಮುಖಾಂತರ ಅಕ್ಲ ಆರೋಗ್ಯನ ತಾಪಾಸನೆ ಮಲ್ಪನಂಚಿನ ಕಾರ್ಯ ಅವು ಆದಿತ್ತಂದಾಂಡ ಇನ್ನು ಕೇಸ್ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಮಲ್ತಿನಂಚಿನ ಮೂಲ ಮಲ್ತಿರಂಚಿನ ಮಧ್ಯವರ್ಜನ ಶಿಬಿರಂದು ಬಾರಿ ಒಂಜಿ ಅಭಿನಂದನಾ ಪೂರ್ವಕವಾದ ಪನ್ನಗ ಎಂಕ್ಲೆಗೆಲ್ಲ ಬಾರಿ ಖುಷಿ ಆಂಡು ತದಪಂಡ ನಮ್ಮ ಮೂಲ ಮಲ್ತಿನಕ್ಕೆ ಒಂಜಿ ಅರ್ಥ ಬತ್ತನ ಪಂಪಿನ ಒಂಜಿ ಬಾರಿ ಖುಷಿ ಆಡು ಅಂಚಾದ ಇನಿ ಶಿಬಿರಾರ್ಥಿಲು ಮುರನಿ ಉದ್ಘಾಟನಾ ಸಮಾರಂಭಡ್ಲ ಯಾನು ಉದ್ಘಾಟನಾ ಭಾಷಣ ಬಲ್ತನಂಚಿನ ಸಂದರ್ಭಡ್ಲ ಆ ಕಾರ್ಯಕ್ರಮ ಮುಗಿದ
ಪಿದಾಡ್ನಾಗ ಮಸ್ತ್ ಜನ ನಮ್ಮ ಊರ್ದಾಗ್ಲು ಮಾತ್ರ ಉಳ್ಳೇರು ಚಂದ್ರಣ್ಣ ಯಾನು ಬರ್ಪ ಮೂಲೆಂಗ್ಲೆಗೆ ಹಾಕುದು ಎಂಕ್ ಸುಳ್ಳು ಪಂಡದು ಇಡಗೆ ನನ್ನ ತಂದು ಬೈದೇರು ಬಂದು ಮಸ್ತ್ ಜನಕ್ಕಲು ಶಿಬಿರಾರ್ಥಿಗಳು ಗಲಾಟೆ ಮಲ್ದೊಂಡೇರು ಅಂಡ ಇನ್ಯಾಕಂಡಕ್ಕೆ ಏನಾಗ ಬಾರಿ ಸಂತೋಷದ ನಗುಮುಖ ನಕ್ಲ ತೂನಗ ಬಾರಿ ಸಂತೋಷ ಅಂಡೆ ಮೂಲ ಬತ್ತನ ಅದನ್ನ ಎಂಕ್ಲ ಪುಣ್ಯದ ಒಂಜಿ ಕೆಲಸ ಅಂದ ಪಂಡದು ಯಾನು ಒಂಜಿ ಎಡ್ಡೆ ವ್ಯಕ್ತಿ ಆದ ಸಮಾಜದ ಒಂಜಿ ಗಂಡೆ ವ್ಯಕ್ತಿ ಆದ ಆವಡ್ದು ಇತ್ತನ ಇಂಚಿನ ಒಂಜಿ ಭಾಗ್ಯ ಇಂಕ ತಿಕ್ಕದನ್ ಪಂಪಿನ ಪಾತ್ರನ ಶಿಬಿರಾರ್ಥಿಗಳು ಬಂದಾಗ ಬಾರಿ ಖುಷಿ ಆಂಡೆ ಎಂಕ್ಲ ಕೋಟೆಕಾರ ಗ್ರಾಮಡು ಸುರುತ ಎಂಕ್ಲ ಪಾರ್ಟಿದ ಅಧ್ಯಕ್ಷರಾದಿತ್ತನಂಚಿನ ವಿಠಲ್ ಶೆಟ್ಟಿ ಇದ್ದೇನೆ ಆರ್ನ ಬಗ್ಗೆ ಸಚ್ಚು ಇನಿ ಮೂಲ ಬೈದೆ ಶಿಬಿರಾರ್ಥಿ ಆದ ಅಂಚ ತನಕ ಇನಿ ಮಸ್ತ್ ಜನ ಎಡ್ಡೆ ಒಂಜಿ ಜನಕುಲು ತದನ ಒಂಜಿ ಸಂಘ ದೋಷಡ್ದು ಇಂಚಿನ ಮಾತ ವ್ಯಸನಕ್ಕೆ ಬಲಿ ಆದ ಇನಿ ಅಕಲ ಜೀವನನು ತೊಂದರೆ ಆತಿನಂಚಿನ ಒಂಜಿ ಸಂದರ್ಭ ಇದ್ದದ್ದು ಇನಿ ಅಕಲ ಕುಟುಂಬ ಎಡ್ಡೆ ರೀತಿ ನಿರ್ವಹಣೆ ಮಲ್ಪನಂಚಿನ ಒಂಜಿ ಹೊಸ ಜೀವನನ ಇನಿ ದಿತೊಂದ್ರೆಗೆ ತಯಾರಾತನಂಚಿನ ಬಾರಿ ಸಂತೋಷ ಆಂಡ್ ಮಸ್ತ್ ಜನಟ ಪಾತ್ರನಾಗ ಬಾರಿ ಖುಷಿ ಆಂಡ್ ನನ್ನ ಎಂಕಲು ನವಜೀವನ ಸಮಿತಿ ಮಲ್ಪನ ಮುಖಾಂತರ ನನಾತು ಜನಗಳಿಗೆ ಪ್ರೇರಣಾದಾಯಕ ಆವಡು ಎಂಕಲು ಮಾತ ತಂಡನ ಕಟ್ಟೊಂದು ಏರು ಪೂರ ವ್ಯಸನಿಲ್ಲರ ಅಕ್ಲನ್ನು ಸರಿ ಮಲ್ಪನಂಚಿನ ಒಂಜಿ ಕೆಲಸನ ಯಾಂಕ್ಲು ಮಲ್ಪ ಅಂತ ಬಂದಿನ ಪಾತ್ರನ ಪನ್ನಗ ನಮ್ಮ ಮಲ್ತನಕ್ಕೆ ಸಾರ್ಥಕತ ಆಂಡ್ ಬಂದಿರೋ ಆ ಧನ್ಯತಾ ಭಾವ ಎಂಕಲಿಗೆ ಆತನು ಅಂಚಾದೆ ಇನಿ ನನ್ನ ದುಂಬುದ ಜೀವನ ನಿಕುಲು ಯಾನ ಯಾಕಡೆ ಕೆಲವರಿನ ಉಲ್ಲೇಖ ಮಲ್ದೆ ಅಂಡ ಮಸ್ತ್ ಜನ ಒಂಜಿ ಎಡ್ಡೆ ಟ್ಯಾಲೆಂಟ್ ಪರ್ಸನ್ ಈ ಮೂಲು ಶಿಬಿರ ಬೈದೇರು ನನಾತ್ ಇಂಚಿನ ಕಾರ್ಯಕ್ರಮವು ಪೂರ್ಣ ಪ್ರಮಾಣದ ಸಹಕಾರ ಕೋರ್ಪುನ ಮುಖಾಂತರ ನಮ್ಮ ಎಡ್ಡೆ ಈ ದೇಶದ ಪ್ರಜೆಗಳಾದ ಬಾಳದು ಬದುಕು ನಂಚಿನ ಒಂದು ವ್ಯವಸ್ಥೆ ನಮ್ಮದು ಆವಡೊಂದು ಈ ಸಂದರ್ಭ ಬಂದು ಇನಿ ಕೇಸಗಿಡದ ಮಾತ ವೈದ್ಯಾಧಿಕಾರಿ ನಕಲು ಇನಿ ನಮ್ಮೊಟ್ಟಿಗೆ ಸೇರೊಂದು ನಮ್ಮ ಬಾರಿ ಒಂದು ಎಡ್ಡೆ ರೀತಿಯ ಈ ಒಂದು ಕಾರ್ಯಕ್ರಮ ಮಲ್ಪರಿಗೆ ಬಾರಿ ಸಹಕಾರನ ಕೊಡ್ತೇವೆ ನನ್ನ ದುಂಬುಗಳ ಇಂಚಿನ ಒಂದು ಸಹಕಾರನ ಯಾಚಿಸೊಂದು ಇನ್ನೀತ ಈ ಒಂದು ಕಾರ್ಯಕ್ರಮಗಳು ಲೆತ್ತದು ಮಾತಾಡಿನೊಟ್ಟಿಗೆ ಬೇರೆ ಪರಂಚಿನ ಸೌಭಾಗ್ಯ ಅಲ್ಲ ಎಂಕ್ಲೆಗೆ ಜನಜಾಗೃತಿ ಒಂದು ಜವಾಬ್ದಾರಿ ದಿಕ್ಕದಿತ್ತನ ಅವನಿಗೆ ಪುಣ್ಯದ ಒಂಜಿ ಕಾರ್ಯ ಅಂತ ಏನೊಂದು ನನ್ನ ದುಂಬದ ಒಂದು ಕಾರ್ಯಕ್ರಮ ಖಂಡಿತವಾದರ ಮಾತಾಡಿನೊಟ್ಟಿಗೆ ಸೇರೊಂದು ಎಡ್ಡೆ ಒಂಜಿ ವ್ಯಕ್ತಿ ಆದ ನಿಕ್ಲು ಮಾತ ಜನಸೇವೆ ಮಲ್ಪನಂಚಿನ ಸೌಭಾಗ್ಯ ನಿಕ್ಲೆ ಮಾತೆರಗ್ಲ ಬರಡಂದು ಈ ಸಂದರ್ಭಡು ಬಂದು ಅವಕಾಶಕ್ಕಾದ ವಂದನೆ ಸಲ್ಲಿಸದೆ ಏನ ಪಾತ್ರ ಅಂತ ಜೈ ಹಿಂದ್ ಜೈ ಭಾರತ್. ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಂದಿನ ಮಾತುಗಳನ್ನು ಹೇಳಿರುವಂತಹ ಚಂದ್ರಶೇಖರ್ ಉಚ್ಚಿಲ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕೊನೆಯ ಹಂತವಾಗಿ ಧನ್ಯವಾದ ಕಾರ್ಯಕ್ರಮವನ್ನು ಶಿಬಿರಾಧಿಕಾರಿ ರಮೇಶ್ ಸರ್ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಡ್ತಾ ಇದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಸಾವಿರ ಕುಟುಂಬಗಳಿಗೆ ಬೆಳಕನ್ನು ನೀಡಿರುವಂತಹ ಪರಂ ಪೂಜ್ಯ ವೀರೇಂದ್ರಗಿರಿಯವರ ಹಾಗೂ ಮಾತೃಶಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ತಾ ಹಾಗೂ ಇಲ್ಲಿನ ಸ್ಥಳ ಸಾನ್ನಿಧ್ಯ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಇವತ್ತು ನಾವು 2000ನೇ ಮಧ್ಯವರ್ಜನ ಶಿಬಿರದ 7ನೇ ದಿನದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಬಹಳ ಮುಖ್ಯವಾಗಿ ನಮ್ಮೆಲ್ಲ ಶಿಬಿರಾರ್ಥಿಗಳು ಮೊನ್ನೆಯಿಂದ ಇವತ್ತಿನ ತನಕ ನಮ್ಮೊಟ್ಟಿಗಿದ್ದುಕೊಂಡು ಮೊನ್ನೆ 2 ದಿನ ಪ್ರಥಮ ಒಂದು 2 ದಿನ ಶಿಬಿರಾರ್ಥಿಗಳಿಗೆ ಏನು ಕೆಲವೊಬ್ಬರಿಗೆಲ್ಲ ಬೇಜಾರಾಗಿದೆ ಸರಿಲ್ವಾ. ಆದರೂ ಕೂಡ ಅದನ್ನೆಲ್ಲ ಸರಿದೂಗಿಸಿಕೊಂಡು 1 ದಿನ 2 ದಿನ 3ನೇ ದಿನ 4ನೇ ದಿನ 5ನೇ ದಿನ 6ನೇ ದಿನ ಆಗುವಾಗ ಅವರಿಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಪರಿವರ್ತನೆಯ ಒಂದು ಹಂತಕ್ಕೆ ಅವರು ಮುಟ್ಟಿದ್ದಾರೆ. ಒಂದು ರೀತಿಯಲ್ಲಿ ತಪ್ಪನ್ನು ತಿದ್ದುಕೊಂಡಿದ್ದಾರೆ, ಬದಲಾವಣೆ ಮಾಡಿಕೊಂಡಿದ್ದಾರೆ. ತನ್ನನ್ನು ತಾನು ತೊಡಗಿಸಿಕೊಂಡು ನಾನು ಮಾಡಿದ್ದು ಇದುವರೆಗೆ ತಪ್ಪು ಅನ್ನೋಂಥ ಒಂದು ಪಶ್ಚಾತ್ತಾಪ ಕೂಡ ಅವರಿಗೆ ಆಗಿದೆ. ಹಾಗಾಗಿ ಈ ಮನುಷ್ಯನಾದ ಮೇಲೆ ನಮಗೆ ಪಶ್ಚಾತ್ತಾಪ ಅನ್ನುವಂಥದ್ದು ಆಗಬೇಕು. ಆದರೆ ಮಾತ್ರ ಏನಾಗ್ತದೆ, ಒಂದು ರೀತಿಯಲ್ಲಿ ಜೀವನದಲ್ಲಿ ನಾವು ಒಳ್ಳೆಯ ಭವಿಷ್ಯನ ಕಟ್ಕೊಳ್ಳಿಕ್ಕಿದೆ, ನಮ್ಮೆಲ್ಲ ಬಹಳ ಬಂಗಾರ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ. ಹಾಗಾಗಿ ನಮ್ಮೆಲ್ಲ ಪ್ರೀತಿಯ ಶಿಬಿರಾರ್ಥಿ ಬಂಧುಗಳನ್ನು ನೋಡಬೇಕಾದ್ರೆ ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಆ ಖುಷಿ ಅನ್ನುವಂಥದ್ದು ಏನಿದೆಯಾ ಅದು ಯಾವತ್ತೂ ಶಾಶ್ವತವಾಗಿ ಉಳಿಬೇಕು ಅಂತೇಳಿ ಸರಿಯಲ್ವಾ. ಹಾಗಾಗಿ ಎಲ್ಲರಲ್ಲಿ ಒಂದು ಕಲೆ ಅನ್ನುವಂಥದ್ದು ಇದೆ. ಇವತ್ತು ನಿಮ್ಮನ್ನೆಲ್ಲ ನೋಡಿದರೆ ಒಂದು ರೀತಿಯಲ್ಲಿ ನಿಮ್ಮ ಮುಖದ ಹೊಳಪು ಒಂದು ರೀತಿಯಲ್ಲಿ ಶೈನಿಂಗ್ ರೀತಿಯಲ್ಲಿ ಹೊಳಿತಾ ಇದೆ. ಆ ಹೊಳಪು ಏನಿದೆಯಾ ಅದು ಯಾವಾಗಲೂ ನಿಮ್ಮಲ್ಲಿ ಇರಬೇಕು ಅಂತೇಳಿ ಸರಿಯಲ್ವಾ. ಹಾಗಾಗಿ ಅದು ಇವತ್ತಿಗೆ ಮಾತ್ರ ಅಲ್ಲ, ಈ ಕ್ಷಣಕ್ಕೆ ಮಾತ್ರ ಅಲ್ಲ, ಅದು ಯಾವತ್ತೂ ಕೂಡ ನಾವು ಎಲ್ಲಿ ತನಕ ಇರ್ತೇವ ಅಲ್ಲಿ ತನಕ ಹೊಳಪು ಅನ್ನುವಂಥ ನಿಮ್ಮಲ್ಲಿ ಹಾಗೆಯೇ ಉಳಿಬೇಕು. ಆ ನಂಬಿಕೆ ವಿಶ್ವಾಸ ನಮಗಿದೆ. ಹಾಗಾಗಿ ಇವತ್ತು ನೀವೆಲ್ಲರೂ ಬದಲಾಗಿದ್ದೀರಿ, ಪರಿವರ್ತನೆ ಆಗಿದ್ದೀರಿ. ಅದಕ್ಕೆ ಬೇಕಾದಂಥ ಎಲ್ಲ ಸಂಪೂರ್ಣ ಮಾಹಿತಿ ಮಾರ್ಗದರ್ಶನ ಇಲ್ಲಿರುವಂಥ ಎಲ್ಲ ವೈದ್ಯಾಧಿಕಾರಿಗಳ ತಂಡದಲ್ಲಿರ್ಬೋದು, ಸಂಪನ್ಮೂಲ ವ್ಯಕ್ತಿಗಳಿರ್ಬೋದು, ಎಲ್ಲರ ಕೂಟ ಬಂದು ನಿಮಗೆ ಕೊಟ್ಟು ಪರಿವರ್ತನೆ ಮಾಡಿದ್ದಾರೆ. ಹಾಗಾಗಿ ನಮಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ಇವತ್ತು ನಾವು ಈ ಕಾರ್ಯಕ್ರಮದ
ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ, ನಮ್ಮ ಜನಜಾಗೃತಿ ವೇದಿಕೆಯ ತಾಲೂಕು ಅಧ್ಯಕ್ಷರು ಮಂಗಳೂರು, ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಮಾಹಿತಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಮತ್ತು ಈ ಶಿಬಿರದ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಎಲ್ಲ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಜನಜಾಗೃತಿಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅಚ್ಚುಮೆಚ್ಚಿನ ಕಾರ್ಯಕ್ರಮ, ಇದು ಪೂಜ್ಯರ ಕಾರ್ಯಕ್ರಮ, ಧರ್ಮಸ್ಥಳದ ಕಾರ್ಯಕ್ರಮ. ಹಾಗಾಗಿ ಇದರ ಮೇಲೆ ಪ್ರೀತಿ ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ಶಿಬಿರ ಮಾಡಬೇಕಾದ್ರೆ 2 ತಿಂಗಳ ಹಿಂದೆ ಬೇರೆ ಬೇರೆ ರೀತಿಯ ಸಭೆಗಳನ್ನು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಯಾವ ರೀತಿಯ ರೂಪುರೇಷೆಗಳನ್ನು ಹಾಕೊಳ್ಬೇಕು ಅನ್ನೋ ವಿಚಾರ ಇಟ್ಟುಕೊಂಡು ಬಹಳ ಅದ್ಭುತವಾಗಿ ಸಂಘಟನೆ ಮಾಡಿದಂಥವ್ರು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ಚಂದ್ರಶೇಖರ್ ಉಚ್ಚಿಲ, ಜನಜಾಗೃತಿ ವೇದಿಕೆ ಅಧ್ಯಕ್ಷರು, ಇವರನ್ನು ಗುರುತಿಸಿಕೊಂಡು ನಮ್ಮೆಲ್ಲ ಶಿಬಿರಾರ್ಥಿ ಬಂಧುಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಮತ್ತು ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆ ಇಷ್ಟ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ವೈದ್ಯಕೀಯ ಅಧೀಕ್ಷಕರು ಜಸ್ಟಿಸ್ ಕೆ.ಎಸ್. ಹೆಗ್ಡೆ ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು, ಇದರ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ ರವರು ನಮ್ಮೊಟ್ಟಿಗೆ ಇವತ್ತು ಇದ್ದಾರೆ. ನಮಗೆಲ್ಲರಿಗೂ ಬಹಳ ಅದ್ಭುತವಾಗಿ ಸಹಕಾರವನ್ನು ಕೊಟ್ಟಿರುವಂಥವ್ರು. ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಮಾಡಬೇಕು ಅಂತಂದ್ರೆ ಅವರಿಗೆ ಒಂದು ರೀತಿಯಲ್ಲಿ ಈ ಕಾರ್ಯಕ್ರಮ ಅನ್ನುವಂಥದ್ದು ಬಹಳ ಪ್ರೀತಿ, ವಿಶ್ವಾಸ. ಹಾಗಾಗಿ ನಮ್ಮೆಲ್ಲ ಶಿಬಿರಾರ್ಥಿ ಪರಿವರ್ತನೆಗೆ ಸಂಬಂಧಪಟ್ಟಾಗ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರ ಮಾಹಿತಿಯನ್ನೆಲ್ಲ ನೀವು ತಗೊಂಡು ಮುಂದಿನ ದಿನದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಬಹಳ ಅದ್ಭುತವಾಗಿ ಅಂತ ಈ ಮಾಹಿತಿ ಮಾರ್ಗದರ್ಶನದಂತಹ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ ಅವರಿಗೆ ನಮ್ಮೆಲ್ಲ ಶಿಬಿರಾರ್ಥಿ ಬಂಧುಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಮತ್ತು ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆ ಇಷ್ಟ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಟ್ಟಿಗೆ ಬಹಳ ಅದ್ಭುತವಾಗಿ ಸಹಕಾರ ನೀಡಿದಂಥವರು ಪ್ರೊಫೆಸರ್ ಮನೋರೋಗ ಚಿಕಿತ್ಸಾ ವಿಭಾಗ, ಜಸ್ಟಿಸ್ ಕೆ.ಎಸ್. ಹೆಗ್ಡೆ ಆಸ್ಪತ್ರೆ ಮತ್ತು ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಟ್ರಸ್ಟಿಗಳಾಗಿರುವಂತಹ ಶ್ರೀಯುತ ಡಾಕ್ಟರ್ ಶ್ರೀನಿವಾಸ್ ಭಟ್ ಸರ್ ಅವರು ನಮಗೆ ಬಹಳ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಅವರ ಹುದ್ದೆ ಬಹಳ ದೊಡ್ಡ ಹುದ್ದೆ, ಆದರೂ ಕೂಡ ಇವತ್ತು ನಮ್ಮೊಟ್ಟಿಗೆ ಆ ಹುದ್ದೆಯನ್ನು ತೋರಿಸದೆ ನಮ್ಮೊಟ್ಟಿಗೆ ಒಂದು ರೀತಿಯಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿದ್ದುಕೊಂಡು ಈ ಶಿಬಿರದ ಯಶಸ್ವಿಗೆ ಅವರು ಕೂಡ ಕಾರಣಕರ್ತರು. ಇವತ್ತು ನಮ್ಮೊಟ್ಟಿಗೆ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ, ಸಂತೋಷದಿಂದ ಮಾತಾಡ್ತಾರೆ. ಇಲ್ಲಿಯ ವ್ಯವಸ್ಥೆಗಳಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಎಲ್ಲವನ್ನು ಸಹ ಬಹಳ ಅದ್ಭುತವಾಗಿ ನಿರ್ವಹಣೆ ಮಾಡಿಕೊಟ್ಟಿದೆ. ಹಾಗಾಗಿ ನಮಗೆ ಇವತ್ತು ಇಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ, ಸರಿಯಲ್ವಾ? ನಾನು ಜಾಸ್ತಿ ಆ ವಿಚಾರಕ್ಕೆ ದೊಡ್ಡ ಕಷ್ಟನೂ ಪಟ್ಟಿಲ್ಲ ನಿಜವಾಗಿ ಹೇಳ್ಬೇಕಾದ್ರೆ, ಅಲ್ವಾ? ಹಾಗಾಗಿ ಎಲ್ಲವನ್ನು ಸಹ ಬಹಳ ಅದ್ಭುತವಾಗಿ ಸಂಘಟನೆ ಮಾಡಿಕೊಟ್ಟಂಥವ್ರು ಶ್ರೀಯುತ ಶ್ರೀನಿವಾಸ್ ಭಟ್ ಸರ್ ನಾನು ಈ ಸಂದರ್ಭದಲ್ಲಿ ಗುರುತಿಸಲೇಬೇಕು. ಹಾಗಾಗಿ ಅವರ ಸೇವೆ ಅದ್ಭುತ ಸೇವೆ. ಹಾಗಾಗಿ ಎಲ್ಲವನ್ನು ಸಹ ನಮಗೆ ಇಲ್ಲಿ ಹೇಳಲಿಕ್ಕಿಲ್ಲ, A to Z ನಮ್ಮ ಶಿಬಿರಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುವಂಥವ್ರು ಶ್ರೀಯುತ ಶ್ರೀನಿವಾಸ್ ಭಟ್ ಸರ್ ಅವರಿಗೆ ನಮ್ಮೆಲ್ಲ ಶಿಬಿರಾರ್ಥಿ ಬಂಧುಗಳ ಪರವಾಗಿ ಮತ್ತು ಇಲ್ಲಿಯ ವ್ಯವಸ್ಥೆ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಮತ್ತು ಗೌರವದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಚಪ್ಪಾಳೆ ಇಷ್ಟ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇವತ್ತು ಉಪಸ್ಥಿತರಿದ್ದುಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಅತ್ಯುತ್ತಮ ಸಹಕಾರ ನೀಡಿದಂಥವರು ವೈದ್ಯಕೀಯ ಉಪ ಅಧೀಕ್ಷಕರು ಜಸ್ಟಿಸ್ ಕೆ.ಎಸ್. ಹೆಗ್ಡೆ ಆಸ್ಪತ್ರೆ, ದೇರಳಕಟ್ಟೆ, ನಮ್ಮ ಶಿರಾಲ ಹೆಗ್ಡೆ ಅವರು ಬಹಳ ಅದ್ಭುತವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಈ ಶಿಬಿರ ನಡಿಬೇಕು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅವರು ಒಳ್ಳೆಯ ಮಾರ್ಗದರ್ಶನ ಕೊಟ್ಟಂಥವರು. ನಮ್ಮೆಲ್ಲ ಶಿಬಿರಾರ್ಥಿ ಬಂಧುಗಳು ಒಂದು ರೀತಿಯಲ್ಲಿ ಪರಿವರ್ತನೆ ಆಗಬೇಕು, ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಹೇಗೆ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಂಡಂಥವ್ರು. ಹಾಗಾಗಿ ಬಹಳ ಪ್ರೀತಿಯಿಂದ ಇವತ್ತು ಈ ಸಮಾರಂಭ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರನ್ನು ಗುರುತಿಸಿಕೊಂಡು ಎಲ್ಲ ಶಿಬಿರಾರ್ಥಿ ಬಂಧುಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಮತ್ತು ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆ ಇಷ್ಟ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷರು ಜನಜಾಗೃತಿ ವೇದಿಕೆ ಮಂಗಳೂರು, ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಹಾಬಲ ಚೌಟ ರವರು ನಮ್ಮೊಟ್ಟಿಗಿದ್ದಾರೆ. ಇವರು ನಮ್ಮ ಜನಜಾಗೃತಿ ವೇದಿಕೆಯಲ್ಲಿ ಸುಮಾರು ವರ್ಷದಿಂದ ಕೆಲಸವನ್ನು ಮಾಡಿಕೊಂಡು ಇವತ್ತು ಈ ಶಿಬಿರದಲ್ಲಿ 2000ನೇ ಶಿಬಿರದಲ್ಲಿ ಬಹಳ ಅತ್ಯುತ್ತಮವಾಗಿ ನಮಗೆಲ್ಲರ ಸಹಕಾರವನ್ನು ಕೊಟ್ಟಂತವರು. ಈ ಶಿಬಿರದ ಯಶಸ್ವಿಗೆ ಕಾರಣಕರ್ತರಾಗಿರುವಂತಹ ಶ್ರೀಯುತ ಮಹಾಬಲ ಶೆಟ್ಟಿ ಅವರಿಗೆ ಮಹಾಬಲ ಚೌಟರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದಿಸಿಕೊಂಡು ನಮ್ಮೆಲ್ಲ ಶಿಬಿರಾರ್ಥಿ ಬಂಧುಗಳ ಪರವಾಗಿ ಅತ್ಯಂತ ಗೌರವದಿಂದ ಮತ್ತು ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಚಪ್ಪಾಳೆ ಇಷ್ಟ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀ ಸದಾಶಿವ ಶೆಟ್ಟಿರವರು ನಮ್ಮೊಟ್ಟಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮೊನ್ನೆ ಬಂದು ನಮ್ಮ ಎಲ್ಲ ಶಿಬಿರಾರ್ಥಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಜನಜಾಗೃತಿ ವೇದಿಕೆಯಲ್ಲಿ ಬಹಳ ಅತ್ಯುತ್ತಮ ಒಂದು ಸೇವೆ ನೀಡಿ ಇವತ್ತು ಜನಜಾಗೃತಿ ವೇದಿಕೆ ಮಾಜಿ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಧರ್ಮಸ್ಥಳದ ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಒಂದಷ್ಟು ಕಾರ್ಯಕ್ರಮ ಇರ್ಬೋದು, ಈ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸಿ ಬಹಳ ಉತ್ತಮ ರೀತಿಯಲ್ಲಿ ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿಕೊಂಡು ಆ
ಶಿಬಿರದ ಯಶಸ್ವಿಗೆ ಅವರು ಕೂಡ ಕಾರಣಕರ್ತರು. ಹಾಗಾಗಿ ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸಿಕೊಂಡು ನಮ್ಮ ಸದಾಶಿವ ಶೆಟ್ಟಿ ಅವರಿಗೆ ನಮ್ಮೆಲ್ಲ ಶಿಬಿರಾರ್ಥಿ ಬಂಧುಗಳ ಪರವಾಗಿ ಮತ್ತು ಇಲ್ಲಿಯ ವ್ಯವಸ್ಥೆಯ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಮತ್ತು ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆ ಇಷ್ಟ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶ್ರೀಮತಿ ಗೀತಾ ಪ್ರವೀಣ್ ರವರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಕೇಂದ್ರ ಒಕ್ಕೂಟದ ಅಧ್ಯಕ್ಷರು, ಮಂಗಳೂರು ತಾಲೂಕು. ನಮ್ಮ ಎಲ್ಲ ಸ್ವಸಹಾಯ ಸಂಘಗಳ ಒಂದು ಒಕ್ಕೂಟದ ಅಧ್ಯಕ್ಷರು, ನಮ್ಮಲ್ಲಿ ಒಕ್ಕೂಟದ ಅಧ್ಯಕ್ಷರು ಇದ್ದಾರೆ, ಅದರೊಟ್ಟಿಗೆ ವಲಯದ ಒಕ್ಕೂಟದ ಅಧ್ಯಕ್ಷರು ಇದ್ದಾರೆ, ಅದರೊಟ್ಟಿಗೆ ಕೇಂದ್ರ ಒಕ್ಕೂಟದ ಅಧ್ಯಕ್ಷರು ಅಂತ ನಮ್ಮಲ್ಲಿದ್ದಾರೆ. ಹಾಗಾಗಿ ನಮ್ಮ ಶ್ರೀಮತಿ ಗೀತಾ ಪ್ರವೀಣ್ ರವರು ಮೊನ್ನೆ ಸಹ ಕಾರ್ಯಕ್ರಮಕ್ಕೆ ಬಂದರು. ಆ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯದೊಟ್ಟಿಗೆ ಇವತ್ತು ನಮ್ಮ ಈ ಶಿಬಿರದಲ್ಲಿ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಒಂದು ರೀತಿಯಲ್ಲಿ ಯಶಸ್ವಿಗೆ ಕಾರಣಕರ್ತರು. ಹಾಗಾಗಿ ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸಿಕೊಂಡು ಎಲ್ಲ ಶಿಬಿರಾರ್ಥಿ ಬಂಧುಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಗೀತಾ ಪ್ರವೀಣ್ ರವರನ್ನ ಅತ್ಯಂತ ಗೌರವದಿಂದ ಮತ್ತು ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆ ಇಷ್ಟ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಬಹಳ ಮುಖ್ಯವಾಗಿ ಈ ಸಂಸ್ಥೆಯ ಮುಖ್ಯಸ್ಥರು, ಮನೋರೋಗ ಚಿಕಿತ್ಸಾ ವಿಭಾಗ KS ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು, ಇದರ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಡಾಕ್ಟರ್ ಶಿಶಿರ್ ಕುಮಾರ್ ಅವರು ನಮಗೆ ಬಹಳ ಅದ್ಭುತವಾದಂತಹ ಸೇವೆಯನ್ನು ಕೊಟ್ಟಿದ್ದಾರೆ, ಸಹಕಾರವನ್ನು ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಬೆಳಿಗ್ಗೆ ಸಂಜೆ ಬಂದು ನಮಗೆ ಇಲ್ಲಿ ಏನು ವ್ಯವಸ್ಥೆ ಬೇಕಾ ಎಲ್ಲವನ್ನು ಸಹ ಒಂದು ರೀತಿಯಲ್ಲಿ ಅಚ್ಚುಕಟ್ಟಾಗಿ ಅಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಲೋಪದೋಷಗಳಿದೆಯಾ ಎಲ್ಲವನ್ನು ಸಹ ನಮ್ಮ ಹತ್ರ ಕೇಳಿಕೊಂಡು ಅದಕ್ಕೆ ಸರಿಯಾದ ಮಾಹಿತಿ, ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನು ನಮಗೆ ಕಾಲಕಾಲಕ್ಕೆ ಕೊಡ್ತಾ ಇದ್ರು. ಏನೇ ವ್ಯವಸ್ಥೆ ಆಗ್ಬೇಕಿದ್ರು ಕೂಡ ನಮಗೆ ಬೇಗ ಬಂದು ಅದನ್ನು ರೆಡಿ ಮಾಡಿ ಕೊಡ್ತಾ ಇದ್ರು. ಹಾಗಾಗಿ ನಮಗೆ ಬಹಳ ಪ್ರೀತಿ ಇದೆ ಅವರಲ್ಲಿ, ಒಂದು ರೀತಿಯಲ್ಲಿ ಖುಷಿ ಇದೆ. ಯಾಕಂತಂದ್ರೆ ಇವತ್ತು ನಾವು ಹೊರಗಡೆ ಶಿಬಿರ ಮಾಡಬೇಕು ಅಂತಾದ್ರೆ ತುಂಬಾ ಕಷ್ಟ ಪಡ್ಬೇಕಾಗ್ತದೆ. ಸಮುದಾಯದಲ್ಲಿ ಶಿಬಿರ ಮಾಡಬೇಕಾದ್ರೆ ಅಲ್ಲಿ ಒಂದು ದಿನ ಮತ್ತು 2ನೇ ದಿನ ವೈದ್ಯಾಧಿಕಾರಿಗಳು ಬರ್ತಾರೆ, ಮತ್ತೆ ಬೇರೆ ದಿನ ಬರುವುದಿಲ್ಲ, ಸರಿಲ್ವಾ? ಆ ಸಂದರ್ಭದಲ್ಲಿ ನಾವು ಮತ್ತೆ ನಮ್ಮ ಆರೋಗ್ಯ ಸಹಾಯಕರು ಇರ್ತೇವೆ, ನಾವೇ ನಿರ್ವಹಣೆ ಮಾಡಬೇಕಾಗ್ತದೆ. ಅದರೊಟ್ಟಿಗೆ ನಮ್ಮ ನವಜೀವನದವರು ಮತ್ತೆ ಶೌರ್ಯದವರು ಬೇರೆ ಬೇರೆ ಟೀಮಲ್ಲಿ ಇರ್ತದೆ, ಅದು ವಿಚಾರ ಬೇರೆ. ಆದರೆ ಇಲ್ಲಿ ನಮಗೆ ವೈದ್ಯಾಧಿಕಾರಿಗಳ ತಂಡ ನಾನೊಂದು 12 ಗಂಟೆ ತನಕ ಎಚ್ಚರ ಇರ್ತದೆ. ಆದರೆ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಆರೋಗ್ಯ ಸಹಾಯಕರು ಬಹಳ ಅದ್ಭುತವಾದಂತಹ ಸೇವೆಯನ್ನು ಕೊಡ್ತಾ ಇದ್ರು. ನಾವು 12 ಗಂಟೆ ತನಕ ಮಲಗದಿದ್ರು ತಾವು ನಿಮ್ಮ ಮಲ್ಕೊಳ್ಳಿ, ನಾವು ಇದ್ದೇವೆ ಅಂತ ಹೇಳ್ತಾ ಇದ್ರು. ನನಗೆ ಬಹಳ ಒಂದು ಖುಷಿ ಆಯಿತು. ನಾನು 12 ಗಂಟೆ ಮಲಗಿದ್ರೆ ಮತ್ತೆ ಹೇಳ್ತಿರ್ಲಿಲ್ಲ, ಎಲ್ಲ ಹೊರೆ ನೋಡ್ಕೊಳ್ತಾ ಇದ್ರು. ಹಾಗಾಗಿ ನನಗೆ ಬಹಳ ಪ್ರೀತಿ ಇದೆ. ನಮ್ಮ ಶಿಶಿರ್ ಕುಮಾರ್ ಸರ್ ಅವರನ್ನು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಗುರುತಿಸಿಕೊಂಡು ನಮ್ಮೆಲ್ಲ ಶಿಬಿರಾರ್ಥಿ ಬಂಧುಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಮತ್ತು ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆ ಇಷ್ಟ. ಹಾಗೆಯೇ ಬಹಳ ಮುಖ್ಯವಾಗಿ ಇವತ್ತು ಈ ಸರನ್ನ ನಾವು ನೆನೆಸಿಕೊಳ್ಳಬೇಕು. ಸಾಮಾಜಿಕ ಕಾರ್ಯಕರ್ತರು, ಮನೋರೋಗ ಚಿಕಿತ್ಸಾ ವಿಭಾಗ, KS ಹೆಗ್ಡೆ ದೇರಳಕಟ್ಟೆ ಮತ್ತು ಮಂಗಳೂರು. ಮಂಜುನಾಥ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಅವರು ಕೊನೆ ತನಕ ಇರಬೇಕು, ಅದರ ಜೊತೆಗೆ ಮಂಗಳೂರಿಗೆ ತನಕ ಅವರು ಧರ್ಮಸ್ಥಳಕ್ಕೆ ತನಕ ಬರಬೇಕು ಅನ್ನೋಂಥ ಮಾತನ್ನು ಅವರು ಹೇಳ್ತಾ ಇದ್ರು. ಪಾಪ ಅವರಿಗೆ ತಾಯಿಗೆ ಹುಷಾರಿಲ್ಲದ ಕಾರಣ ಅವರು ನಿನ್ನೆ ಊರಿಗೆ ಹೋಗಿದ್ದಾರೆ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಗುರುತಿಸಿಕೊಳ್ಳಲೇಬೇಕಾಗ್ತದೆ. ಬಹಳ ಅದ್ಭುತವಾಗಿ ನಮಗೆ ಅವರು ಸೇವೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಅವರನ್ನು ಎಷ್ಟು ಹೇಳಿದ್ರು ನಾವು ಅದು ಸಾಕಾಗುವುದಿಲ್ಲ, ಅದನ್ನು ಹೇಗೆ ವರ್ಣನೆ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಒಟ್ಟಿನಲ್ಲಿ ಅವರೆಲ್ಲ ನಮಗೆ ಬಹಳ ಅದ್ಭುತವಾಗಿ ಸೇವೆಯನ್ನು ಕೊಟ್ಟಿದ್ದಾರೆ, ಸರಿಲ್ವಾ? ಹಾಗಾಗಿ ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸಿಕೊಂಡು ಮಂಜುನಾಥ್ ಸರ್ ಅವರಿಗೆ ನಮ್ಮೆಲ್ಲ ಶಿಬಿರಾರ್ಥಿ ಬಂಧುಗಳ ಪರವಾಗಿ ಮತ್ತು ಇಲ್ಲಿಯ ವ್ಯವಸ್ಥೆಯ ಪರವಾಗಿ ಅತ್ಯಂತ ಗೌರವದಿಂದ ಮತ್ತು ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆ ಇಷ್ಟ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಆಗಿರುವಂತಹ ಮನೋರೋಗ ಚಿಕಿತ್ಸಾ ವಿಭಾಗ KS ಹೆಗ್ಡೆ ದೇರಳಕಟ್ಟೆ ಮಂಗಳೂರು, ಇದರ ಆಪ್ತ ಸಮಾಲೋಚಕರಾಗಿರುವುದು ಶ್ರೀಮತಿ ಅಗ್ನಿತಾ ಐಮನ್ ಮೇಡಮ್ ಅವರು ನಮಗೆ ಬಹಳ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆಯನ್ನ ನಮಗೆ ಸಮಯಕ್ಕೆ ಸರಿಯಾಗಿ ಏನೇನು ಮಾಡಬೇಕು, ಆ ಒಂದು ಶಿಬಿರ ಆಗುವಂತಹ ಸಂದರ್ಭದಲ್ಲಿ ಅದರ ಒಳಗಡೆ ಏನೆಲ್ಲ ವ್ಯವಸ್ಥೆಗಳಾಗಬೇಕಾ ಅದನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಈ ಚಾರ್ಟ್ ಅನ್ನು ನೋಡಿಕೊಂಡು ಅದನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡಿಕೊಂಡು ನಮಗೆಲ್ಲರಿಗೂ ಬಹಳ ಅದ್ಭುತವಾಗಿ ಸಹಕಾರ ನೀಡಿದಂಥ ಶ್ರೀಮತಿ ಅಗ್ನಿತಾ ಐಮನ್ ಮೇಡಮ್ ಅವರು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರನ್ನು ಗುರುತಿಸಿಕೊಳ್ತಾ ಇದ್ದೇನೆ. ಗುರುತಿಸಿಕೊಂಡು ನಮ್ಮೆಲ್ಲ ಶಿಬಿರಾರ್ಥಿ ಬಂಧುಗಳ ಪರವಾಗಿ ಮತ್ತು ಇಲ್ಲಿಯ ವ್ಯವಸ್ಥೆಯ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಮತ್ತು ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆ ಇಷ್ಟ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶ್ರೀಯುತ
ಸುರೇಂದ್ರ ಕುಮಾರ್ ಅವರು, ಈ ಮಂಗಳೂರು ತಾಲೂಕಿನ ಯೋಜನಾಧಿಕಾರಿಯವರು, ಗೌರವಾನ್ವಿತ ಮಾರ್ಗದರ್ಶಕರು, ನಮಗೆಲ್ಲರಿಗೂ ಸಕಾಲದಲ್ಲಿ ಮಾರ್ಗದರ್ಶನ ನೀಡ್ತಿರುವಂಥವರು ಇವತ್ತು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಹಾಗಾಗಿ ಅವರೆಲ್ಲ ಬೇರೆ ಬೇರೆ ಕೆಲಸದ ಒತ್ತಡಗಳು ಇದ್ರೂ ಕೂಡ ಇವತ್ತು ಈ ಸಮಾರಂಭ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿಯ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಶಿಬಿರದ ಯಶಸ್ವಿಗೆ ಅವರು ಕೂಡ ಕಾರಣಕರ್ತರು. ಹಾಗಾಗಿ ನಮ್ಮೆಲ್ಲ ಪ್ರೀತಿಯ ಶಿಬಿರಾರ್ಥಿ ಮಿತ್ರರು ನೆನಪಿಟ್ಕೊಳ್ಳಿ, ನಮ್ಮ ಇಲ್ಲಿಯ ಕ್ಷೇತ್ರ ಯೋಜನಾಧಿಕಾರಿಗಳು ಸರ್ ಅವರು ಇದ್ದಾರೆ. ನಾನು ನಿಮಗೆ ಬೆಳಿಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಏನಾದರೂ ನಿಮಗೆ ಸಮಸ್ಯೆಗಳು ಇದ್ದರೆ ನೀವು ನೇರ ಯೋಜನಾ ಕಚೇರಿಗೆ ಹೋಗಿ ಮಾತಾಡಿ, ಸರ್ ಅವರು ಅಲ್ಲಿ ಇರ್ತಾರೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ನೋಡಿ, ನಮ್ಮ ಸುರೇಂದ್ರ ಸರ್ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮಗೆಲ್ಲರಿಗೂ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಕೆಲಸಗಳನ್ನು ಯಾವುದಾದ್ರು ಹೇಳಬೇಕಾದ್ರೆ ಆಗುದಿಲ್ಲ ಅಂತ ಅವರು ಹೇಳುವುದಿಲ್ಲ, ಆದರೂ ಕೂಡ ಅದನ್ನು ನೀವು ಮುಂದುವರಿಸಿ, ನಾನು ಬರ್ತೇನೆ. ಆದರೆ ಯಾರು ಬೇಜಾರು ಮಾಡಲಿಕ್ಕೆ ಏನಿಲ್ಲ ಇದರಲ್ಲಿ. ಯಾಕೆಂತ ಹೇಳಿದ್ರೆ ಅವರಿಗೆ 2,000ದಿಂದ 2,500, 3,000 ತನಕ ಸ್ವಸಹಾಯ ಸಂಘಗಳು ಇದೆ. ಅದರ ನಿರ್ವಹಣೆ ಮಾಡಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಾಗಬೇಕು. ಒಂದು ಸದಸ್ಯರು ಪ್ರಗತಿನಿಧಿ ಕೇಳಿದ್ರೆ ಅಲ್ಲಿಗೆ ಹೋಗೋದಿದ್ರೆ ಮತ್ತೆ ಅಲ್ಲಿ ಕಿರಿಕಿರಿ ಮಾಡ್ತಾರೆ. ಹಾಗಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ತೊಡಗಿಸಿಕೊಂಡದ್ದು ಕಡಿಮೆ. ಯಾಕಂತಂದ್ರೆ ಸ್ವಸಹಾಯ ಸಂಘದವರಿಗೆ ಹೆಚ್ಚಿನ ಸರ್ವಿಸ್ಗಳನ್ನು ಕೊಡಬೇಕು, ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಇವತ್ತು ಈ ವ್ಯವಸ್ಥೆಯಲ್ಲಿ ವೈದ್ಯಾಧಿಕಾರಿಗಳ ತಂಡ ಬಹಳ ಅದ್ಭುತವಾಗಿ ಸಹಕಾರ ನೀಡ್ತಾ ಇದೆ. ಹಾಗಾಗಿ ದೊಡ್ಡ ಸಮಸ್ಯೆಗಳು ಇರುವುದಿಲ್ಲ ಅನ್ನೋಂಥ ಮಾತನ್ನು ನಮಗೆ ಮೊನ್ನೆ ಹೇಳಿದ್ರು. ಹಾಗಾಗಿ ಅವರು ಫೀಲ್ಡ್ ಅಲ್ಲಿ ಇದ್ದುಕೊಂಡು ಬಹಳ ಒಳ್ಳೆ ರೀತಿಯ ಸರ್ವಿಸ್ ಅನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ವಸಹಾಯ ಸಂಘದವರಿಗೆ ಸಮಸ್ಯೆ ಆಗ್ಬಾರ್ದಲ್ವಾ, ಆ ಉದ್ದೇಶಕ್ಕೆ ಬೇಕಾಗಿ ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅದು ಮತ್ತು ಇದು ಎರಡನ್ನು ಫೋನಲ್ಲಿ ವಿಚಾರಿಸಿಕೊಂಡು ಸೇವೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸಿಕೊಂಡು ನಮ್ಮ ಶ್ರೀಯುತ ಸುರೇಂದ್ರರವರು, ಯೋಜನಾಧಿಕಾರಿಗಳು, ಮಂಗಳೂರು ತಾಲೂಕು, ಇವರಿಗೆ ಎಲ್ಲ ಶಿಬಿರಾರ್ಥಿ ಬಂಧುಗಳ ಪರವಾಗಿ ಮತ್ತು ಇಲ್ಲಿಯ ವ್ಯವಸ್ಥೆಯ ಪರವಾಗಿ ಅತ್ಯಂತ ಗೌರವದಿಂದ ಮತ್ತು ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಚಪ್ಪಾಳೆ ಇಷ್ಟ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಆಪ್ತ ಸಮಾಲೋಚಕರು ಮತ್ತು ಮನೋರೋಗ ಚಿಕಿತ್ಸಾ ವಿಭಾಗ, KS ಹೆಗ್ಡೆ ಆಸ್ಪತ್ರೆ ಮಂಗಳೂರು, ಶ್ರೀಮತಿ ದೀಪ್ತಿ ಮೇಡಮ್ ಅವರು ಇದ್ದಾರೆ ಮತ್ತು ಸುಲೋಚನಾ ಮೇಡಮ್ ಅವರು ಇದ್ದಾರೆ. ಇವರು ಕೂಡ ನಮಗೆ ಬಹಳ ಉತ್ತಮ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಪ್ರಥಮದಿಂದ ಇವತ್ತಿನ ತನಕ ಬಹಳ ಅದ್ಭುತವಾಗಿ ಸೇವೆಯನ್ನು ಕೊಟ್ಟಿದ್ದಾರೆ. ಇವರೆಲ್ಲ ಸಹಕಾರ ಕೊಟ್ಟ ಕಾರಣ ನಮಗೆ ಕೆಲವೊಂದು ವಿಚಾರದಲ್ಲಿ ತುಂಬ ಅನುಕೂಲಗಳು ಆಗಿದೆ. ಹಾಗಾಗಿ ಇವರನ್ನು ನಾನು ಸಂದರ್ಭದಲ್ಲಿ ಗುರುತಿಸಲೇಬೇಕು. ದೀಪ್ತಿ ಮೇಡಮ್ ಮತ್ತು ಸುಲೋಚನಾ ಮೇಡಮ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳಬೇಕು. ಹಾಗಾಗಿ ಬಹಳ ಅದ್ಭುತವಾಗಿ ಸೇವೆಯನ್ನು ನೀಡಿದಂಥವರು. ಹಾಗಾಗಿ ಅವರನ್ನು ಗುರುತಿಸಿಕೊಂಡು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಶಿಬಿರಾರ್ಥಿ ಬಂಧುಗಳ ಪರವಾಗಿ ಅವರಿಬ್ಬರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆ ಇಷ್ಟ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಇಲ್ಲಿಯ ವೈದ್ಯಾಧಿಕಾರಿಗಳು ರಾತ್ರಿ ಹಗಲು ಅಂತ ಅಲ್ಲದೆ ಬಹಳ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಕೊಟ್ಟಿದ್ದಾರೆ. ಅವರು ನಾನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಬೇಕು. ನಮ್ಮೊಟ್ಟಿಗೆ ವರ್ಷಾ ಮೇಡಮ್ ಅವರು ಇದ್ದಾರೆ ಮತ್ತು ಪ್ರಜಕ್ತಾ ಮೇಡಮ್ ಅವರು, ಹಿಮಾಬಿಂದು ಮತ್ತು ಸಂಜುಮಿ ಮತ್ತು ಪ್ರಿಯಂವದ, ಇಷ್ಟು ಜನ 5 ಜನ ನಮಗೆ ವೈದ್ಯಾಧಿಕಾರಿಗಳು ಇದ್ದರು. ನಮ್ಮೆಲ್ಲ ಶಿಬಿರಾರ್ಥಿಗಳ ಜೊತೆಯಲ್ಲಿ ನಗುನಗುತ್ತಾ ಎಲ್ಲ ವಿಚಾರದ ಬಗ್ಗೆ ಅವರು ತಿಳ್ಕೊಳ್ತಾ ಇದ್ರು, ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ರು. ಬಹಳ ಸಂತೋಷದ ವಿಚಾರ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ 5 ಜನರಿಗೂ ಕೂಡ ಚಿರಋಣಿಯಾಗಿ ಇರ್ತೇನೆ. ಯಾಕಂತೇಳಿದರೆ ನಮಗೇನಾದ್ರಲ್ಲಿ ಕಷ್ಟನೇ ಆಗಲಿಲ್ಲ. ನಾವು ಬೇರೆ ಶಿಬಿರದಾದರೆ ರಾತ್ರಿ 12 ಗಂಟೆ ಮಲಗಿದ್ರೆ ಮತ್ತೆ ವಾಪಸ್ 2 ಗಂಟೆ ಇರಬೇಕು, ಅಷ್ಟೊತ್ತಿ ಅಲ್ಲಿ ಕಿರಿಕಿರಿ ಶುರು ಆಗ್ತದೆ, ಎಲ್ಲವೂ ಶುರು ಆಗ್ತದೆ. ಹಾಗಾಗಿ ಇದೆಲ್ಲ ಇದ್ರೂ ಕೂಡ ಇವತ್ತು ನಮ್ಮ 5 ಜನ ವೈದ್ಯಾಧಿಕಾರಿಗಳು ಮತ್ತು ಇವರೊಟ್ಟಿಗೆ ಆರೋಗ್ಯ ಸಹಾಯಕರು ಎಲ್ಲ ಇದ್ದಾರೆ. ತುಂಬ ಜನ, ನಾನು ಅವರ ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ, ತುಂಬ ಸಮಯ ಇಲ್ಲ. ಹಾಗಾಗಿ ವೈದ್ಯಾಧಿಕಾರಿಗಳು ಮತ್ತು ಆರೋಗ್ಯ ಸಹಾಯಕರು ಕೂಡ ಬಹಳ ಅದ್ಭುತವಾಗಿ ಸೇವೆಯನ್ನು ಕೊಟ್ಟಿದ್ದಾರೆ. ನೆಗಡ್ಕೊಂಡು ಚೆನ್ನಾಗಿ ಅವರ ಹತ್ರ ಮಾತಾಡ್ಕೊಂಡು ಶಿಬಿರಾರ್ಥಿಗಳಿಗೆ ಒಳ್ಳೆ ರೀತಿಯ ಒಂದು ಔಷಧಿಯನ್ನು ಕೊಡುವಂಥರಲ್ಲಿ ಸಮಾಧಾನವಾಗಿ ಮಾತಾಡಿಕೊಂಡು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ವರ್ಷಾ ಮೇಡಮ್ ಮತ್ತು ಪ್ರಜಕ್ತಾ, ಹಿಮಬಿಂದು ಮತ್ತು ಸಂಜುಮಿ ಮೇಡಮ್ ಮತ್ತು ಪ್ರಿಯಂವದ ಮೇಡಮ್ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸಿಕೊಳ್ತಾ ಇದ್ದೇನೆ. ಮತ್ತು ಈ ವ್ಯವಸ್ಥೆಯ ಪರವಾಗಿ ಮತ್ತು ಇಲ್ಲಿಯ ಎಲ್ಲ ಶಿಬಿರಾರ್ಥಿ ಬಂಧುಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಅಭಿನಂದಿಸುತ್ತಿದ್ದೇನೆ. ಚಪ್ಪಾಳೆ ಇಷ್ಟ. ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಯೋಜನೆ ಎಲ್ಲ ಕಾರ್ಯಕರ್ತರು ಇಲ್ಲಿ ನಮ್ಮೊಟ್ಟಿಗೆ ಬಹಳ ಅದ್ಭುತವಾದಂಥ ಸೇವೆ ನೀಡಿದ್ದಾರೆ. ನಮ್ಮ 10 ವಲಯದ ಮೇಲ್ವಿಚಾರಕರು ಇದ್ದಾರೆ ಮತ್ತು ಸೇವಾ ಪ್ರತಿನಿಧಿಗಳಿದ್ದಾರೆ. VLD ಅವರು ಬಹಳ ಅದ್ಭುತವಾದಂಥ ಸೇವೆಯನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ಶಿಬಿರಾರ್ಥಿ ಬಂಧುಗಳ ಗೂಗಲ್ ಎಂಟ್ರಿ ದಾಖಲೀಕರಣ ಮಾಡುವಲ್ಲಿ ನಮ್ಮೆಲ್ಲ VLDಗಳು ಬಹಳ ಅದ್ಭುತವಾದಂಥ ಸೇವೆಯನ್ನು ಕೊಟ್ಟು ಇವತ್ತು 53 ಜನ ಶಿಬಿರಾರ್ಥಿಯ ಎಲ್ಲ ವೈಯಕ್ತಿಕ ಬಯೋಡಾಟಾವನ್ನು ಸಂಗ್ರಹಣೆ ಮಾಡಿ ಶ್ರೀಯುತ ಅಶೋಕ್ ರವರು, ನಮ್ಮ ದೇವರಕಟ್ಟೆ ವಲಯದ ಮೇಲ್ವಿಚಾರಕರು ಶ್ರೀಯುತ ಅಶೋಕ್ ರವರಿಗೆ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಗುರುತಿಸಿಕೊಂಡು ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿದ್ದೇನೆ. ಅದರ ಜೊತೆಯಲ್ಲಿ ಈ ವ್ಯವಸ್ಥೆಯ ಪರವಾಗಿ ಮತ್ತು ಇಲ್ಲಿ ಶಿಬಿರಾರ್ಥಿ ಬಂಧುಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಮತ್ತು ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಚಪ್ಪಾಳೆ ಇಷ್ಟ.
ಧನ್ಯವಾದಗಳು.